शांतिपूर्वक करना, चाहे हमारे 6 महीने लगो, साल लगो, हमने कोई दिक्कत। Welcome to this informative and interactive session on farm laws. सर्वसृष्टिकर्ता देवने ನಮ್ಮ ಜೀವನ ನಿಮಗರ್ಚನೆ ನಿಮ್ಮ ಪ್ರೀತಿಯ ಸವಿನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ ನಮ್ಮ ಸರ್ವಸ್ವ ನೀನೇ ತಾನೇ ಸ್ತುತಿ ವಂದನೆ ಪರಮಾತ್ಮನೇ ಸರ್ವ ಸೃಷ್ಟಿಕರ್ತಾ ದೇವನೇ ನಮ್ಮ ಜೀವನ ನಿಮಗರ್ಚನೆ ನವ ಜೀವ ನವ ಭಾವ ನಮದಾಗಲಿ ಸತ್ಯದ ಶಾಂತಿಯ ಹಾದಿಯಲಿ ನವ ಜೀವ ನವ ಭಾವ ನಮದಾಗಲಿ ಸತ್ಯದ ಶಾಂತಿಯ ಹಾದಿಯಲಿ ಪ್ರೀತಿಯು ನೀತಿಯು ನಮದಾಗಲಿ ನಮ್ಮಯ ಜೀವನ ಪಯಣದಲ್ಲಿ ಪ್ರೀತಿಯು ನೀತಿಯು ನಮದಾಗಲಿ ನಮ್ಮಯ ಜೀವನ ಪಯಣದಲ್ಲಿ ಹೊಸ ಬಾಳ ಬೆಳಕನ್ನು ಕರುಣಿಸು ನೀ ಜಗವನ್ನು ಬೆಳಕಲು ಕೃಪೆ ನೀಡು ನೀ ಸರ್ವ ಸೃಷ್ಟಿಕರ್ತಾ ದೇವನೇ ನಮ್ಮ ಜೀವನ ನಿಮಗರ್ಚನೆ ನಿಮ್ಮ ಪ್ರೀತಿಯ ಸವಿನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ ನಮ್ಮ ಸರ್ವಸ್ವ ನೀನೇ ತಾನೇ ಸ್ತುತಿ ವಂದನೆ ಪರಮಾತ್ಮನೇ ಸರ್ವ ಸೃಷ್ಟಿಕರ್ತಾ ದೇವನೇ ನಮ್ಮ ಜೀವನ ನಿಮಗರ್ಚನೆ When the Jews were sent into the gallows, Hitler said, it is an internal problem, and the outsiders are only the spectators, and they are not the participants. So, dear friends, we have these 3 farm laws, and we are all participants in these farm laws. We are not outsiders. We are all insiders. So we need to know pros and cons about these farm laws. Good evening. Dear friends, ಪ್ರಿಯರೇ, ಕಳೆದ ವರ್ಷ ಸೆಪ್ಟೆಂಬರ್ 14ರಂದು ಲೋಕಸಭೆಯಲ್ಲಿ ರೈತರಿಗೋಸ್ಕರ 3 ಮಸೂದೆಗಳು ಮಂಡಿಸಲಾಗಿತ್ತು. ಈ ಮಸೂದೆಗಳು ಅದೇ ವಾರದಲ್ಲಿ ಸೆಪ್ಟೆಂಬರ್ 17ರಂದು ಲೋಕಸಭೆಯಲ್ಲಿ ಒಪ್ಪಿಗೆಯಾದವು. ಅದೇ ತಿಂಗಳ ಸೆಪ್ಟೆಂಬರ್ 20ರಂದು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿ ಅವುಗಳು ಕಾಯ್ದೆಗೆ ಒಪ್ಪಿಕೊಂಡರು. ಸೆಪ್ಟೆಂಬರ್ 24ರಂದು ರಾಷ್ಟ್ರಪತಿ ಸಹಿಯೊಂದಿಗೆ ಅವುಗಳು ಕಾನೂನುಗಳಾದವು. ಈ 3 ಕಾನೂನುಗಳು ಭಾರತದ ಪ್ರಮುಖ ಕೃಷಿ ರಾಜ್ಯಗಳಲ್ಲಿರುವ ರೈತರ ಸಂಘಟನೆಗಳು ಬಹಿಷ್ಕರಿಸುವುದು ಹಾಗೂ ಆಗಸ್ಟ್ 9ರಿಂದ ಈ ಕಾನೂನುಗಳನ್ನು ಹಿಂದೆ ತೆಗೆದುಕೊಳ್ಳಬೇಕೆಂದು ಪ್ರತಿಭಟಿಸುತ್ತಾ ಬಂದಿರುತ್ತಾರೆ. ಈ ಬಗ್ಗೆ ನಾವು ಪ್ರತಿದಿನ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ವಾರ್ತಾಪತ್ರಿಕೆಗಳಲ್ಲಿ ಕೇಳುತ್ತಿದ್ದೇವೆ. ಮೊನ್ನೆ ಗಣರಾಜ್ಯೋತ್ಸವ ದಿನದಿಂದ ರೈತರ ಶಾಂತಿಯುತ ಪ್ರತಿಭಟನೆಯು ವಿವಾದಕ್ಕೆ ಕಾರಣವಾದುದು ನಾವೆಲ್ಲರೂ ತಿಳಿದಿರುತ್ತೇವೆ. ಯಾಕೆ ನಮ್ಮ ರೈತರ ಇಷ್ಟೊಂದು ಬಿಗಿಪಟ್ಟು ಹಿಡಿದುಕೊಂಡು ಬಂದಿರುತ್ತಾರೆ? ಈ 3 ಮಸೂದೆಗಳು ಏನು? ಈ 3 ಮಸೂದೆಗಳು ರೈತರಿಗೆ ಯಾಕೆ ತೊಂದರೆಯಾಗುತ್ತಿವೆ? ವಾಟ್ ಆರ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ದ ಫಾರ್ಮ್ ಲಾಸ್? ಈ ಬಗ್ಗೆ ಒಂದು ಸಮಾಲೋಚನೆ ನಡೆಸಲು ನಾವಿಲ್ಲಿ ನೆರೆದಿದ್ದೇವೆ. So far,
11 rounds of talks between the government and farmers have failed. The Union Agriculture Minister Narendra Tomar has offered a proposal to keep these laws under suspension for 1.5 years. The farmers, on the other hand, have demanded to dispel the 3 laws and legal guarantee they asked from the government for minimum support price of their crops. ಈ ಬಗ್ಗೆ ನಮಗೆ ತಿಳುವಳಿಕೆ ಹಾಗೂ ನಮ್ಮಲ್ಲಿ ಅರಿವು ಮೂಡಿಸಲು ಬಂದಿರುವ ಭವ್ಯ ನರಸಿಂಹಮೂರ್ತಿಯವರಿಗೆ ಸ್ವಾಗತಿಸಲು ನಾನು ಸಂತೋಷ ಪಡುತ್ತೇನೆ. ಇವರ ಬಗ್ಗೆ ನಾನು 2 ಮಾತುಗಳನ್ನಾಡಲು ಸಂತೋಷ ಪಡುತ್ತೇನೆ. ಭವ್ಯ ನರಸಿಂಹಮೂರ್ತಿಯವರು ಅವರ ಎಡ್ಯುಕೇಷನ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್ ಇಂಡಿಯಾ, ಇಲ್ಲಿ ಅವರು ಬ್ಯಾಚುಲರ್ ಆಫ್ ಇಂಜಿನಿಯರ್ ಪದವಿಯನ್ನು ಪಡೆದುಕೊಂಡಿರ್ತಾರೆ. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ತದನಂತರ ಅವರು ನ್ಯೂಯಾರ್ಕಿಗೆ USA ಅಲ್ಲಿಗೆ ತೆರಳಿ ಮಾಸ್ಟರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅವರು ಪದವಿ ಪಡೆದುಕೊಂಡಿರುತ್ತಾರೆ. ಅವರ ಮೇನ್ ಸ್ಟಡೀಸ್ ಫೋಕಸ್ ಇಕಾನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್. ಅವರ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಈಸ್ ಜೆಂಡರ್ ಆ್ಯಂಡ್ ಪಬ್ಲಿಕ್ ಪಾಲಿಸಿ. Her professional experience is really amazing. She worked United Nations headquarters in New York, USA, and there she worked ending violence against women section, worked on creating the global database on ending violence against women. She also worked in United Nations as Population Fund Regional Office at Egypt, Cairo. And her subject was there, gender-based violence section, worked on preparing scorecards on gender for the 15 Arab countries. She has also served UNICEF in Nepal, worked as a nationwide multi-sector nutrition project. ಇವರಿಗೆ ಈ ಸಭೆಗೆ ಸ್ವಾಗತಿಸಲು ನಾನು ಸಂತೋಷ ಪಡುತ್ತೇನೆ. ಹಾಗೂ ಶ್ರೀಮತಿ ಶಾಲೆಟ್ ಪಿಂಟೋ, ಶ್ರೀ ಸಾಮಾನ್ಯ ಆಯೋಗದ ಸದಸ್ಯರಾದ ಇವರಿಗೆ ಭವ್ಯ ನರಸಿಂಹಮೂರ್ತಿಯವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ನಾನು ವಿನಂತಿಸುತ್ತೇನೆ. ನಮ್ಮ ಸ್ನೇಹಿತರನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಶ್ರೀ ಸಾಮಾನ್ಯ ಆಯೋಗ ಹಾಗೂ ಅಭಿವೃದ್ಧಿ ಆಯೋಗವು ನಿಮ್ಮನ್ನು ಸ್ವಾಗತಿಸುತ್ತದೆ. ಧನ್ಯವಾದಗಳು. ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಇದುವರೆಗೂ ನಾನು ಮಾತಾಡಿರುವಂತಹದ್ದು ನನ್ನಂತಹ ಜನಸಾಮಾನ್ಯರ ಮುಂದೆ ಅಥವಾ ಸ್ಟೂಡೆಂಟ್ಸ್ ಮುಂದೆ ಇಷ್ಟೇ. ಬಟ್ ಟುಡೇ ಇಟ್ಸ್ ಸಚ್ ಅ ಪ್ಲೆಜರ್, ಇಟ್ಸ್ ಸಚ್ ಅನ್ ಆನರ್ ಟು ಬಿ ಅಡ್ರೆಸ್ಸಿಂಗ್ ಪೀಪಲ್ who have dedicated their lives for the betterment of humankind. It is such a pleasure for me, and I would like to thank Father for giving me this opportunity. And I started with the betterment of humankind. Just now, Sir was talking about involvement of external forces in talking about this particular issue. If you know what happened for the past couple of days, one of the American celebrities, ಅಮೆರಿಕಾದಲ್ಲಿ ಒಬ್ಬರು ಪಾಪ್ ಸಿಂಗರ್ ಬಂದು ಫಾರ್ಮರ್ಸ್ ಪ್ರೊಟೆಸ್ಟ್ ಬಗ್ಗೆ ಟ್ವೀಟ್ ಮಾಡಿದ್ರು, ರಿಹಾನಾ ಅಂತ. ಅವರು ಟ್ವೀಟ್ ಮಾಡಿದ ತಕ್ಷಣ ನಮ್ಮಲ್ಲಿದ್ದಂತಹ ಸೆಲೆಬ್ರಿಟಿಗಳು ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಏನಂತ? ಎಕ್ಸ್ಟರ್ನಲ್ ಫೋರ್ಸಸ್ ನಮ್ಮ ಇಂಟರ್ನಲ್ ಮ್ಯಾಟರ್ ಜೊತೆ ಮಾತಾಡೋ ಹಾಗಿಲ್ಲ, ಅದು ತಪ್ಪು ಅಂತ. ಬಟ್ ಇಲ್ಲಿ ನಡೀತಾ ಇರೋದು ಹ್ಯೂಮನ್ ರೈಟ್ಸ್ ವಯೋಲೇಷನ್. ಇಟ್ ಈಸ್ ನಾಟ್ ಅನ್ ಇಂಟರ್ನಲ್ ಮ್ಯಾಟರ್ ಆಫ್ ಎನಿ ಕಂಟ್ರಿ. ಯಾವುದೇ ದೇಶದ ಒಂದು ಇಂಟರ್ನಲ್ ಮ್ಯಾಟರ್ ಅಲ್ಲ. ಹ್ಯೂಮನ್ ರೈಟ್ಸ್ ವಯೋಲೇಷನ್ ಇಸ್ ಅ ಮ್ಯಾಟರ್ ಆಫ್ ಹ್ಯುಮ್ಯಾನಿಟಿ. ಮಾನವೀಯತೆಯ ಒಂದು ಮ್ಯಾಟರ್ ಇದು. ಯಾಕೆಂದರೆ 170ಕ್ಕೂ ಹೆಚ್ಚು ರೈತರು ತೀರ್ಕೊಂಡಿದ್ದಾರೆ. ಅವರಿಗೆ ಈಗ ನೀರನ್ನು ಕಟ್ ಮಾಡಿದ್ದಾರೆ, ಇಂಟರ್ನೆಟ್ ಬ್ಯಾನ್ ಮಾಡಿದ್ರು,
ಇದೆಲ್ಲ ಹ್ಯೂಮನ್ ರೈಟ್ಸ್ ವಯೋಲೇಷನ್. ಜಗತ್ತಲ್ಲಿ ಎಲ್ಲೇ ಈ ಹ್ಯೂಮನ್ ರೈಟ್ಸ್ ವಯೋಲೇಷನ್ ನಡೆದರೂ ಯಾವುದೇ ದೇಶದ ಯಾವುದೇ ವ್ಯಕ್ತಿಗೂ ಮಾತಾಡುವಂತಹ ಒಂದು ಹಕ್ಕಿದೆ. ಯಾಕೆಂದರೆ ನಾವೇ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಬಗ್ಗೆ ನಾವು ಮಾತಾಡಿದ್ದೀವಿ. ಅಮೇರಿಕನ್ ಕ್ಯಾಪಿಟಲ್ ಮೇಲೆ ಏನೋ ಅಟ್ಯಾಕ್ ಮಾಡಿದಾಗ ನಮ್ಮದೇ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದಾರೆ. ಸೊ ಆವಾಗ ಇಂಟರ್ನಲ್ ಮ್ಯಾಟರ್ ಅಲ್ಲ, ಯಾವುದೇ ಒಂದು ವಯಲೆನ್ಸ್ ನಡೆದಾಗ ಹ್ಯೂಮನ್ ಲೈಫ್ಸ್ ಆರ್ ಎಟ್ ಸ್ಟೇಕ್, ಎನಿಬಡಿ ಕ್ಯಾನ್ ಸ್ಪೀಕ್. ಆ್ಯಂಡ್ ಇಲ್ಲಿ ಖುಷಿಯಾಗುತ್ತೆ, ನಮ್ಮಲ್ಲಿ ಇಲ್ಲಿ ಯಾರಿಗಾದರೂ ಫಾರ್ಮಿಂಗ್ ಬ್ಯಾಕ್ಗ್ರೌಂಡ್ ಇದೆಯಾ ಕರೆಂಟ್ಲಿ? Like, of course, my grandfather was a farmer, not my father. So, that way we might have. Otherwise, according to them, now we are outsiders. But, like another saying he just said, like, it's not about the violence of the bad people that we will remember, but the silence of the good people. Now silent agidre ivattu, namma ರೈತರು ನಮ್ಮ ದೇಶದ 130 ಕೋಟಿ ಜನರ ತಟ್ಟೆಗೆ ಅನ್ನ ಹಾಕೋರು ಅಲ್ಲಿ ರೋಡ್ ಮೇಲೆ ಕೂತ್ಕೊಂಡು ನವೆಂಬರ್ 26ನೇ ತಾರೀಕಿಂದ ರೋಡ್ ಮೇಲೆ ಊಟ ಮಾಡ್ತಿದ್ದಾರೆ. ಆ ಚಳಿಯಲ್ಲಿ ಡೆಲ್ಲಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಟ್ ಗೋಸ್ ಬಿಲೋ 16 ಡಿಗ್ರೀಸ್, ಬಿಲೋ 8 ಡಿಗ್ರೀಸ್ ಆಲ್ಸೋ ಸಮ್ಟೈಮ್ಸ್. ಈ ವಿಷಯ ಯಾಕೆ ಮಾತಾಡಿದೆ ಅಂದರೆ, ಇದು ನಾನು ಇವತ್ತಿನ ಟಾಕ್ ಏನಿದೆ 3 ವಿಷಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಅಬೌಟ್ ದ ಲಾಸ್, ಆ 3 ಲಾ ಏನಿದೆ ಅದರ ಬಗ್ಗೆ ವಿಶ್ಲೇಷಣೆ. ಆ್ಯಂಡ್ ದೆನ್ ಅಬೌಟ್ ದ ಟೈಮ್ ಲೈನ್. ಬಿಫೋರ್ ದಟ್ ಐ ವಾಂಟ್ ಟು ಗಿವ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದ ಸ್ಟೇಟ್ ಆಫ್ ಅವರ್ ಫಾರ್ಮರ್ಸ್. ನಮ್ಮ ದೇಶದಲ್ಲಿರುವಂತಹ ರೈತರ ಒಂದು ಸ್ಥಿತಿ ಇವತ್ತೇನಿದೆ ಅದ್ರ ಬಗ್ಗೆ ಮಾತಾಡಿಬಿಟ್ಟು, ನಮ್ಮ ದೇಶದ ಬಂಡವಾಳಶಾಹಿಗಳ ಸ್ಥಿತಿ ಇವತ್ತೇನಿದೆ ಅದ್ರ ಬಗ್ಗೆ ಮಾತಾಡಿಬಿಟ್ಟು, ನಾನು ಲಾಸ್ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಈ ಒಂದು ಪ್ರೊಟೆಸ್ಟಿನ ಟೈಮ್ ಲೈನ್ ಬಗ್ಗೆ ಮಾತಾಡ್ತೀನಿ. I will be an unbiased person. Government side arguments ಮತ್ತು protesters, farmers side arguments ಎರಡೂ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ನಮ್ಮ ದೇಶದ 60% ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಆದರೂ ನಮ್ಮ ದೇಶದ GDPಗೆ ಅಗ್ರಿಕಲ್ಚರ್ ಸೆಕ್ಟರಿಂದ ಆ್ಯಡ್ ಆಗ್ತಿರೋದು ಬರೀ 18%. ಆ್ಯಂಡ್ ಅದು ಕಾರಣ ಅವರ ಒಂದು ಆರ್ಥಿಕತೆ ಇಷ್ಟು ಕಡಿಮೆ ಇರೋದಕ್ಕೆ, ಆರ್ಥಿಕ ಸ್ಥಿತಿ ಫಾರ್ಮರ್ಸ್ದು. ಬೇರೆ ಸರ್ವಿಸ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇವರೇನಿದ್ದಾರೆ ಅವರ GDP ಜಾಸ್ತಿ ಇದೆ, ಕಾಂಟ್ರಿಬ್ಯೂಷನ್. ಲೇಬರ್ ಫೋರ್ಸ್ ಕಡಿಮೆ ಇದೆ, ಪಾಪ್ಯುಲೇಷನ್ ಡಿಪೆಂಡೆಂಟ್ ಆನ್ ಸರ್ವಿಸ್ ಸೆಕ್ಟರ್ ಇಸ್ ಲೆಸ್, ಆದರೆ ಅವರ ಕಾಂಟ್ರಿಬ್ಯೂಷನ್ GDPಗೆ ಜಾಸ್ತಿ ಇದೆ. 60% ಪಾಪ್ಯುಲೇಷನ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ದೇಶದ ರೈತರೇನಿದ್ದಾರೆ ಅವರಲ್ಲಿ 52% ರೈತರು ಸಾಲಗಾರರಾಗಿದ್ದಾರೆ. ದೇ ಆರ್ ಅಂಡರ್ ಹೆವಿ ಡೆಟ್. ಅದರ ಜೊತೆ ಆನ್ ಆ್ಯನ್ ಆ್ಯಾವ್ರೇಜ್ ಈ ರೈತರ ಒಂದು ಇನ್ಕಮ್ 3,000ಕ್ಕಿಂತ ಕಡಿಮೆ ತಿಂಗಳಿಗೆ. average income of Indian farmers. And then average debt on these farmers is 1 lakh rupees per year. So ಇದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ರೈತರ ಒಂದು ಸ್ಥಿತಿ, ಆರ್ಥಿಕ ಸ್ಥಿತಿ. ಹೀಗಿರುವಾಗ ನಾವು ನಮ್ಮ ಪಾಲಿಸೀಸ್ನ ತಂದಿರೋದು, ನಮ್ಮ ಸರ್ಕಾರ 3 ಪಾಲಿಸೀಸ್ನ ತಂದಿದೆ. Just now father named all of them. I would like to just repeat. Farmers Produce, Trade and Commerce, Promotion and Facilitation Act 2020. Farmers Empowerment and Protection Agreement of Price Assurance and Farm Services Act 2020. The Essential Commodities Act Amendment Bill 2020. ಈ 3 ಲಾಸ್ ಏನಿದೆ ಇದರ ವಿರುದ್ಧ ಫಾರ್ಮರ್ಸ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವರ ಬೇಡಿಕೆ, ಮೇನ್ ಬೇಡಿಕೆ 2. ಈ ಎಲ್ಲ ಫಾರ್ಮ್ ಲಾಸ್ ಏನಿದೆ ಜಸ್ಟ್ ರಿಪೀಲ್ ಇಟ್. ಅಮೆಂಡ್ ಮಾಡೋದು, ಚೇಂಜ್ ಮಾಡೋದಲ್ಲ, ಕಂಪ್ಲೀಟ್ಲಿ ರಿಪೀಲ್ ಮಾಡಿ. ಮತ್ತು MSP, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ದರ, ಅದನ್ನು ಲೀಗಲ್ ಗ್ಯಾರಂಟಿ ಅಂದರೆ ರಿಟರ್ನಲ್ಲಿ ನಮಗೆ ಗ್ಯಾರಂಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ.
What is MSP? So the first law, Farmers Produce Trade and Commerce Promotion and Facilitation Act 2020 ಏನಿದೆ, ಇದರ ಪ್ರಕಾರ ನಿಮಗೆಲ್ಲ ತಿಳಿದಿದ್ರೆ ಇವತ್ತು ನಮ್ಮ ಫಾರ್ಮರ್ಸ್ ಅವರ ಪ್ರೊಡ್ಯೂಸ್, ಅವರ ಬೆಳೆಗಳನ್ನ ಮಾರೋಕ್ಕಾಗೋದು ಎರಡು ರೀತಿ. ಒಂದು, ಸಣ್ಣ ಪುಟ್ಟ ಫಾರ್ಮರ್ಸ್ ಅವರೇ ನಮಗೇನು ಡೈರೆಕ್ಟಾಗಿ ಫಾರ್ಮರ್ಸ್ ಮಾರ್ಕೆಟ್ ಚಿಕ್ಕ ಪುಟ್ಟದಾಗಿ ಮಾರ್ತಾರೆ, ಅದು ಬೇರೆ. ಏನು ಲಾಟಲ್ಲಿ ಎಲ್ಲ ಬೆಳೀತಾರೆ ಅವರು APMC ಯಾರ್ಡ್ಸ್ ಅಂದರೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸಿಂಗ್ ಮಾರ್ಕೆಟ್ ಕಮಿಟೀಸ್, ಮಂಡಿಗಳು, APMC ಮಂಡಿಗಳಂತ ಏನಿದೆ ಅಲ್ಲಿ ಮಾತ್ರ ಅವರು ಹೋಗಿ ಮಾರೋದಕ್ಕೆ ಸಾಧ್ಯ. ಫಾರ್ಮರ್ಸ್ ಎಕ್ಸ್ಪ್ಲಾಯ್ಟ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಗವರ್ಮೆಂಟ್ ಎವ್ರಿ ಇಂಟರ್ವಲ್ ಅವರು ಮಾರ್ಕೆಟ್ ಪ್ರಕಾರ ಪ್ರತಿಯೊಂದು ಬೆಳೆಗೂ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಅದನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತಾರೆ. ಈ ಒಂದು ಮಂಡಿಗಳಲ್ಲಿ ರೈತರಿಂದ ಖರೀದಿ ಮಾಡ್ತಾರಲ್ಲ ಮಿಡಲ್ ಮೆನ್, ಅವರು ರೈತರಿಗೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಕಡಿಮೆ ಕೊಟ್ಟು ಖರೀದಿ ಮಾಡೋ ಹಾಗಿಲ್ಲ. ಅದಕ್ಕಿಂತ ಜಾಸ್ತಿ ಕೊಡ್ಬೋದು, ಕಡಿಮೆ ಮಾತ್ರ ಕೊಡೋ ಹಾಗಿಲ್ಲ. ಅಂದರೆ ಫಾರ್ಮರ್ಸ್ಗೆ ಒಂದು ಮಿನಿಮಮ್ ಸಪೋರ್ಟ್ ಇದೆ, ಗ್ಯಾರಂಟಿ ಇದೆ. ಈಗ ಕರೆಂಟ್ಲಿ ದಿಸ್ ಲಾ ಈಗೇನು ತರ್ತಾ ಇದ್ದಾರೆ, ಇವ್ರು ಹೇಳ್ತಿದ್ದಾರೆ ರೈತರಿಗೆ ಮಾರ್ಕೆಟ್ನ ಓಪನ್ ಮಾಡ್ತೀವಿ ಅಂತ. ಅಂದರೆ APMCಯಲ್ಲಿ ಮಾತ್ರ ಅಲ್ಲ ರೈತರು ಮಾರಬೇಕಾಗಿರೋದು, ಆಚೆ ಬೇಕಾದರೆ ಮಾರೋ ಹಾಗಿದ್ರೆ ಅವರು ಮಾರ್ಕೋಬಹುದು ಅಂತ. ಆಚೆ ಗವರ್ಮೆಂಟ್ ಪ್ರಕಾರ ಮಾರ್ಕೆಟ್ ಓಪನ್ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ರೈತರ ಒಂದು ಇನ್ಕಮ್ ಡಬಲ್ ಆಗುತ್ತೆ, ಆ್ಯಂಡ್ ದೆನ್ ಪ್ರೈಸಸ್ ಅದೇ ರೈತರಿಗೆ ಒಳ್ಳೆ ದರ ಸಿಗುತ್ತೆ ಅಂತ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಮಿಡಲ್ ಮೆನ್ ಏನಿದ್ದಾರೆ APMC ಮಂಡಿಗಳಲ್ಲಿ ಅವರು ರೆಡ್ಯೂಸ್ ಆಗ್ತಾರೆ, ರೈತರಿಗೆ ಡೈರೆಕ್ಟಾಗಿ ಬೆಲೆ ಹೋಗುತ್ತೆ ಅಂತ ಈ ಒಂದು ಆ್ಯಕ್ಟ್ ತರ್ತಾ ಇದ್ದಾರೆ. ಆದರೆ ರೈತರ ಪರದಿಂದ ಅವ್ರು ಹೇಳೋ ವಿಚಾರ, ಇವತ್ತು ಕಾರ್ಪೊರೇಟ್ ಅವರು ಡೈರೆಕ್ಟಾಗಿ ನನ್ನಿಂದ ಖರೀದಿ ಮಾಡ್ತಾರೆ. APMCಯಲ್ಲಿ 40 ರೂಪಾಯಿ ಕೊಡೋದು, ಕಾರ್ಪೊರೇಟ್ ನನಗೆ 80 ರೂಪಾಯಿ ಆಫರ್ ಮಾಡ್ತಾರೆ. ನಾನು ರೈತ ಮಹಿಳೆಯಾದರೆ ಯಾರಿಗೆ ಕೊಡ್ತೀನಿ, ಯಾರಿಗೆ ಮಾರ್ತೀನಿ? 80 ರೂಪೀಸ್ ಕೊಡ್ತಿರುವಂತಹ ಕಾರ್ಪೊರೇಟ್ಗ 40 ರೂಪೀಸ್ ಕೊಡ್ತಿರುವಂತಹ APMC ಯಾರ್ಡಿಗ? ಕಾರ್ಪೊರೇಟ್ ಕೊಟ್ಬಿಟ್ಟು ನಾನು ನನ್ನ ಬೆಳೆ ಮಾರ್ಕೋತೀನಿ, 80 ರೂಪೀಸ್ ತೊಗೋತೀನಿ. ಎಲ್ಲ ರೈತರು ಅದೇ ಮಾಡ್ತಾರೆ. ಆವಾಗ APMC ಯಾರ್ಡ್ಗೆ ಏನಾಗುತ್ತೆ, ಮಂಡಿಗಳು ಏನಾಗ್ತವೆ? ಎರಡು ವಿಷಯ ಆಗುತ್ತೆ. ಒಂದು, ನಮ್ಮ ಎಲ್ಲ ಬೆಳೆಗಳು ಕಾರ್ಪೊರೇಟ್ ಅವ್ರ ಹತ್ರ ಇರುತ್ತೆ. ಎರಡನೇ ವಿಷಯ, APMCಯಲ್ಲಿ ಲಕ್ಷಾಂತರ ಕೂಲಿ ಕಾರ್ಮಿಕರು, ಟ್ರಾನ್ಸ್ಪೋರ್ಟ್ ಡ್ರೈವರ್ಸ್ ಇವರೆಲ್ಲ ಇದ್ದಾರೆ, ಮಿಡಲ್ ಮೆನ್ ಇದ್ದಾರೆ, ಅವರ ಕಂಪ್ಲೀಟ್ ಕೆಲಸ ಹೋಗುತ್ತೆ. ಒಂದು, APMCನೇ ಮುಚ್ಚಿ ಹೋಗುತ್ತೆ, ಯಾವುದೇ ಫಾರ್ಮರ್ ಅಲ್ಲಿ ಹೋಗೋದಿಲ್ಲ. ಒಂದು 2 ಇಯರ್ಸ್ ಹೀಗೆ ನಡೆಯುತ್ತೆ. ಕಾರ್ಪೊರೇಟ್ ಬಾಯರ್ಸ್ ಏನಿದ್ದಾರೆ ಎಕ್ಸ್ಟ್ರಾನೇ ಕೊಟ್ಬಿಟ್ಟು ತಗೋತಾರೆ, ಸೊ ದಟ್ APMCಗೆ ಹೋಗಬಾರ್ದು ಅಂತ. ಈ ಒಂದು ಆ್ಯಕ್ಟ್ ಪ್ರಕಾರ ಇದರಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಗ ಏನು ಕರೆಂಟಾಗಿದೆ ಅದನ್ನು ತೆಗೆದಿದ್ದಾರೆ. ಯಾವುದೇ ಗ್ಯಾರಂಟಿ ಇಲ್ಲ ಫಾರ್ಮರ್ಸಿಗೆ ಮಿನಿಮಮ್ ಇಷ್ಟು ಸಿಗುತ್ತೆ ಅಂತ. ಅವ್ರ ಪ್ರಕಾರ ಕಾರ್ಪೊರೇಟ್ ಜಾಸ್ತಿನೇ ಕೊಡ್ತಾರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಕ್ಕೆ ಬೇಕು ಅಂತ ಹೇಳ್ತಿರೋದು ಸರ್ಕಾರ. ಫಾರ್ಮರ್ಸ್ ಹೇಳ್ತಿರೋದು ಇನ್ನೊಂದು 2 ವರ್ಷ ಬಿಟ್ಕೊಂಡು APMC ಇರೋದಿಲ್ಲ, ಆವಾಗ ಕಾರ್ಪೊರೇಟ್ ಅವ್ರು ಬರ್ತಾರೆ. 40 ರೂಪೀಸ್ ಜಾಗದಲ್ಲಿ ಅವರು 20 ರೂಪೀಸ್ ಆಫರ್ ಮಾಡಿದ್ರು ಕೊಡಲೇಬೇಕಲ್ವಾ? ಮಾರ್ಕೆಟ್ ಇಲ್ಲ, ಐ ಡೋಂಟ್ ಹ್ಯಾವ್ APMC, ಐ ಡೋಂಟ್ ಹ್ಯಾವ್ ಮಿನಿಮಮ್ ಸಪೋರ್ಟ್ ಪ್ರೈಸ್, ಐ ಆಮ್ ಅ ಪುವರ್ ಫಾರ್ಮರ್. ಗವರ್ಮೆಂಟ್ ಹೇಳ್ತಿರೋದು ಏನೇ ಒಂದು ಲೀಗಲ್ ಲಿಟಿಗೇಷನ್ ಆದರೂ 30 ಡೇಸಲ್ಲಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಹತ್ರ ಇದು ಸಾಲ್ವ್ ಆಗುತ್ತೆ ಅಂತ. ನಮ್ಮ ರೈತರಿಗೆ ನಮ್ಮ ದೇಶದಲ್ಲಿ 85%ಗೂ ಕಡಿಮೆ 85% ರೈತರು 5 ಎಕರೆಗಿಂತ ಕಡಿಮೆ ಇರೋರು, ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಅವರಿಗೆ ಅವರ ಊರಿಂದ ಮಂಡಿಗಳಿಗೆ ತಂದು ಹಾಕೋಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಲ್ಲ. ಇನ್ನು ಲಾಯರ್ ಫೀಸ್, ಲೀಗಲ್ ಲಿಟಿಗೇಷನ್ ಆದರೆ ನೀವು ಯೋಚನೆ ಮಾಡಿ, ಒಂದು ದೊಡ್ಡ ಕಾರ್ಪೊರೇಟ್ ಕಂಪ್ನಿಗೂ ರೈತರಿಗೂ ಲಿಟಿಗೇಷನ್ ಆದರೆ ಹೂ ಕ್ಯಾನ್ ಅಫೋರ್ಡ್ ಟು ಗೋ ಆನ್ ವಿತ್ ದ ಕೇಸ್? ಇದು ರೈತರ ಕಡೆಯಿಂದ. ಸರ್ಕಾರದ ಕಡೆಯಿಂದ 30 ಡೇಸಲ್ಲಿ ಅಶ್ಯೂರ್ ಮಾಡಿದ್ದಾರೆ ಯು ವಿಲ್ ಗೆಟ್ ಅ ಸೊಲ್ಯೂಷನ್ ಅಂತ. ಇದು ಒಂದು ರೀಸನ್ ರೈತರು ಫಸ್ಟ್ ಲಾ ಏನಿದೆ ಅದನ್ನು ಪ್ರತಿಭಟಿಸ್ತಾ ಇರೋದು.
Second one, Farmers Empowerment and Protection Agreement of Price Assurance and Farm Services Act 2020. ಇದರ ಪ್ರಕಾರ ಸರ್ಕಾರ ಕಾರ್ಪೊರೇಟ್ ಫಾರ್ಮಿಂಗ್ ಅಂತ ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಈಗ ರೈತರು, ಇಫ್ ಐ ಆಮ್ ಅ ಫಾರ್ಮರ್, ಕಾರ್ಪೊರೇಟ್ ಕಂಪನಿ ಇನ್ನು ನಾನು ಬೆಳೆ ಬೆಳೆಯೋದಕ್ಕೆ ಮುಂಚೆನೇ ನನ್ನ ಹತ್ರ ಬಂದುಬಿಟ್ಟು ನಾನು ಇನ್ಪುಟ್ಸ್ ಕೊಡ್ತೀನಿ, ಅಂದರೆ ರೈತರಿಗೆ ಒಂದು ಇನ್ಪುಟ್ ಹಾಕುವಂಥ ಭಾರ ಕಡಿಮೆ ಆಗುತ್ತೆ. ಅಂದರೆ ಈಗ ಸೀಡ್ಸ್, ಫರ್ಟಿಲೈಸರ್ಸ್ ಇದಕ್ಕೆಲ್ಲ ಏನು ದುಡ್ಡು ಹಾಕಬೇಕು, ಅದು ಕಡಿಮೆ ಆಗುತ್ತೆ. ಬಿಕಾಸ್ ದ ಕಂಪನೀಸ್ ವಿಲ್ ಇನ್ವೆಸ್ಟ್, ಮಾಡರ್ನೈಸ್ ಆಗುತ್ತೆ ಅಗ್ರಿಕಲ್ಚರ್. ಇದೆಲ್ಲ ಸರ್ಕಾರದ ಕಡೆಯಿಂದ ಆರ್ಗ್ಯುಮೆಂಟ್ಸ್. ಮಾಡರ್ನೈಸ್ ಆಗುತ್ತೆ ಅಗ್ರಿಕಲ್ಚರ್, ಫಾರ್ಮರ್ಸಿಗೆ ಈ ಒಂದು ಇನ್ಪುಟ್ಸ್ ಕಾಸ್ಟ್ ಕಡಿಮೆ ಆಗುತ್ತೆ. ಮತ್ತು ಕಾರ್ಪೊರೇಟ್ ಫಾರ್ಮಿಂಗ್ ಬಂದಿದ್ದರಿಂದ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ರೈತರಿಗೆ ಒಂದು ಡೆಫಿನೆಟ್, ಈಗ ಮುಂಚೆನೇ ನಾನು ಕಾಂಟ್ರಾಕ್ಟ್ ತಗೊಂಡಾಗ ರೈತರಿಗೆ ಒಂದು ಡೆಫಿನೆಟ್ ಬೆಲೆ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ಫ್ರಮ್ ದ ಫಾರ್ಮರ್ಸ್ ಪಾಯಿಂಟ್ ಆಫ್ ವ್ಯೂ, I'll just give you an example. If I am a farmer growing mangoes, ಈ ಕಾರ್ಪೊರೇಟ್ ಫಾರ್ಮಿಂಗ್ ಪ್ರಕಾರ ನಾನು ಬೆಳೆ ಬೆಳಿಬೇಕು. ಆ ಕಾರ್ಪೊರೇಟ್ ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಮ್ಯಾಂಗೋ ಇಷ್ಟು ದೊಡ್ಡದಾಗಿರಬೇಕು, ಇಷ್ಟು ಸ್ವೀಟ್ ಇರಬೇಕು, ಯಾವುದೇ ಒಂದು ಹುಳು ಏನಿರುತ್ತೆ ಅದಿರಬಾರ್ದು, ಈ ರೀತಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಅವ್ರು ಇನ್ವೆಸ್ಟ್ ಏನೋ ಮಾಡ್ತಾರೆ, ಇವರು ಬೆಳೀತಾರೆ. ಆದರೆ ಬೆಳೆದು ಅವರು ಸಾರ್ಟ್ ಮಾಡಿ, ಅಂದರೆ ಸೇಮ್ ಸೈಜ್ ಮ್ಯಾಂಗೋಸ್ ಬೇರೆ ಥರ ಪ್ಯಾಕ್ ಮಾಡಿ, ಅದೆಲ್ಲ ಮಾಡಿ ತಗೊಂಡು ಹೋಗಿ ಕಾರ್ಪೊರೇಟ್ ಆಫೀಸ್ವರೆಗೂ ಕೊಡೋದು ರೈತರ ಜವಾಬ್ದಾರಿ. ಆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ. ಅಲ್ಲಿ ದ ಕಂಪನಿ ಪರ್ಸನ್ ವಿಲ್ ಜಸ್ಟ್ ಡೂ ಒನ್ ಥಿಂಗ್, ರ್ಯಾಂಡಮ್ ಆಗಿ ಒಂದು ಬಾಕ್ಸ್ ತಗೋತಾರೆ ಆ್ಯಂಡ್ ಹೀಲ್ ಟೇಕ್ ಅ ಕಪಲ್ ಆಫ್ ಮ್ಯಾಂಗೋಸ್, ತೊಗೊಂಡ್ಬಿಟ್ಟು ಕಟ್ ಮಾಡಿ ನೋಡ್ತಾರೆ. ಅದೇನಾದರೂ ಅವರ ಸ್ಟ್ಯಾಂಡರ್ಡ್ಸ್ಗಿಂತ ಕಡಿಮೆ ಇದ್ದರೆ ಕಂಪ್ಲೀಟ್ ಅವರ ಗೂಡ್ಸ್ನ ರಿಜೆಕ್ಟ್ ಮಾಡ್ತಾರೆ. ವೇರ್ ವಿಲ್ ದ ಫಾರ್ಮರ್ ಗೋ? This is the reason farmers are protesting the second bill. Then comes Essential Commodities Act. This was an act brought in 1955. ಅದಕ್ಕೆ ಈಗ ಅಮೆಂಡ್ಮೆಂಟ್ ಮಾಡ್ತಿದ್ದಾರೆ. ಈ ಆ್ಯಕ್ಟ್ ಪ್ರಕಾರ ಇಷ್ಟು ದಿನ ಸೀರಿಯಲ್ಸ್, ಪಲ್ಸಸ್, ಆನಿಯನ್ಸ್, ಎಡಿಬಲ್ ಆಯಿಲ್ ಸೀಡ್ಸ್, ಪೊಟ್ಯಾಟೊ, ಈ ರೀತಿ ಏನು ಎಸೆನ್ಷಿಯಲ್ ಕಮಾಡಿಟೀಸ್ ಇದೆ, ಇದರ ಮೇಲೆ ರೆಗ್ಯುಲೇಷನ್ಸ್ ಇತ್ತು. ಯಾವ ರೀತಿ ರೆಗ್ಯುಲೇಷನ್ ಅಂದರೆ, ಯಾರೂ ಈ ಪದಾರ್ಥಗಳನ್ನು ಹೋಲ್ಡ್ ಮಾಡೋ ಹಾಗಿಲ್ಲ, ಅಂದರೆ ತೊಗೊಂಡು ವೇರ್ ಹೌಸಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ, ಸ್ಟೋರ್ ಮಾಡೋ ಹಾಗಿಲ್ಲ. ಯಾಕೆಂದರೆ ದೀಸ್ ಆರ್ ವೆರಿ ಎಸೆನ್ಷಿಯಲ್. ಈಗ ಹೋಲ್ಡ್ ಮಾಡಿದ ತಕ್ಷಣ ಏನಾಗುತ್ತೆ, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಪ್ರೈಸ್ ವಿಲ್ ಗೋ ಅಪ್. ಯಾರು ಹೋಲ್ಡ್ ಮಾಡ್ಕೊಂಡಿದ್ದಾರೆ ಆವಾಗ ರಿಲೀಸ್ ಮಾಡಿ ದೇ ವಿಲ್ ಮೇಕ್ ಮನಿ. ಬಟ್ ವಾಟ್ ಅಬೌಟ್ ದ ಲೋವರ್ ಮಿಡಲ್ ಕ್ಲಾಸ್, ಪುವರ್, ಅಪ್ಪರ್ ಮಿಡಲ್ ಕ್ಲಾಸ್ ಪೀಪಲ್? ಅವರು ಕನ್ಸ್ಯೂಮರ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ, ಫಾರ್ಮರ್ಸ್ಗೂ ರೈಟ್ ಪ್ರೈಸ್ ಸಿಗೋದಕ್ಕೋಸ್ಕರ ಈ ಒಂದು ಆ್ಯಕ್ಟ್ ಇದುವರೆಗೂ ಇತ್ತು. ಈಗ ಗವರ್ಮೆಂಟ್ ಈ ಐಟಮ್ಸ್ ಏನು ಹೇಳಿದೆ ನಾನು, ಸೀರಿಯಲ್ಸ್, ಪಲ್ಸಸ್, ಎಡಿಬಲ್ ಆಯಿಲ್, ಪೊಟ್ಯಾಟೊ, ಆನಿಯನ್, ಇದನ್ನೆಲ್ಲ ಡಿರೆಗ್ಯುಲೇಟ್ ಮಾಡ್ತಾ ಇದೆ. ಡಿರೆಗ್ಯುಲೇಟ್ ಅಂದರೆ ಇದಕ್ಕೆ ಒಂದು ಕಾಸ್ಟ್ ಏನು ಫಿಕ್ಸ್ ಮಾಡ್ತಿದ್ರು ಹಾಗಿಲ್ಲ. ಇದನ್ನು ಯಾರು ಬೇಕಾದರೂ ಖರೀದಿ ಮಾಡ್ಬೋದು. ಇದನ್ನು ಕಮರ್ಷಿಯಲ್ ಕ್ರಾಪ್ಸ್ ಕೆಳಗೆ ಹಾಕ್ತಾ ಇದೆ. ಇಷ್ಟು ದಿನ ಇದು ಕಮರ್ಷಿಯಲ್ ಕ್ರಾಪ್ ಆಗಿರಲಿಲ್ಲ. ಕಮರ್ಷಿಯಲ್ ಕ್ರಾಪ್ಸ್ ದೋಸ್ ಕಾಟನ್ ಇದೆಲ್ಲ ಏನಿದೆ, ದೇ ಆರ್ ನಾಟ್ ಎಸೆನ್ಷಿಯಲ್ ಫಾರ್ ಪರ್ಸನ್. ಸೊ ಅದೆಲ್ಲ ಕಮರ್ಷಿಯಲ್ ಕ್ರಾಪ್ಸಲ್ಲಿ ಬರ್ತಿತ್ತು. ಈ ಐಟಮ್ಸ್ನ ಈಗ ಸರ್ಕಾರ ಕಮರ್ಷಿಯಲ್ ಕ್ರಾಪ್ಸ್ ಒಳಗೆ ಹಾಕ್ತಾ ಇದೆ. ಅವ್ರು ಹೇಳೋದು ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ MSPಗಿಂತ ಅಂತ ಹೇಳ್ತಾ ಇದ್ದಾರೆ. ಬಟ್ ರೈತರ ಕಡೆಯಿಂದ ಏನು ಹೇಳ್ತಾರೆ, ಇವ್ರ ಹತ್ರ ತಗೊಂಡು ಸೇಮ್ ಥಿಂಗ್ ಈಗ ತಾನೇ ಹೇಳಿದೆ ನಾನು, ಕಾರ್ಪೊರೇಟ್ಸ್ ವಿಲ್ ಹೋಲ್ಡ್. ರೈತರ ಹತ್ರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಲ್ಲ. ಸೊ ಅವರ ಸಪ್ಲೈ ಚೈನ್ ಅಥವಾ ವೇರ್ ಹೌಸ್ ಅಥವಾ ಕೋಲ್ಡ್ ಚೈನ್ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಕೋಲ್ಡ್ ವೇರ್ ಹೌಸ್ ಇದಕ್ಕೆ ಎಲ್ಲ ಸೇವ್ ಮಾಡ್ಕೊಳ್ಳೋದಕ್ಕೆ. ಸೊ ಯಾವ ಒಂದು ಬೆಲೆ ಕೊಟ್ಟು ಬಿಡ್ತಾರೆ ಕಾರ್ಪೊರೇಟ್ಸ್ಗೆ, ಅವರು ಇದನ್ನು ಹೋಲ್ಡ್ ಮಾಡ್ಕೋತಾರೆ. ಇವಾಗ ನೀವು ಲೈಕ್ ಟು ಬಿ ಹಾನೆಸ್ಟ್, ನಾನು US ಅಲ್ಲಿರುವಾಗ ದ ಕಾಸ್ಟ್ ಆಫ್ ಫುಡ್ ವಾಸ್ ರಿಯಲಿ ಹೈ. ನಮ್ಮ ದೇಶದಲ್ಲಿ ಏನಿಲ್ಲ ಅಂದರೂ ಅಟ್ಲೀಸ್ಟ್
we can afford, lower middle class people, even the poor can afford 2 square meals a day. But if these essential commoditiesನ ಡಿರೆಗ್ಯುಲೇಟ್ ಮಾಡಿದ್ರೆ ಅದರ ಪ್ರೈಸ್, ಈಗ ಫಾರ್ ಎಕ್ಸಾಂಪಲ್ ಅಂಬಾನಿ ಆರ್ ಅದಾನಿ, ದೇ ಹ್ಯಾವ್ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಅವರು ಒಂದು ವೇರ್ ಹೌಸ್ ಮೇಲೆ ಇನ್ವೆಸ್ಟ್ ಮಾಡೋದು ಕಷ್ಟ ಇಲ್ಲ, ತೊಗೊಂಡು ಹೋಲ್ಡ್ ಮಾಡ್ಕೋತಾರೆ. ಮಾರ್ಕೆಟಲ್ಲಿ ನಮಗೆ ಸಿಗೋದಿಲ್ಲ, ಅಕ್ಕಿ ಗೋಧಿ ರಾಗಿ ಸಿಗೋದಿಲ್ಲ, ಪ್ರೈಸ್ ಜಾಸ್ತಿ ಆಗುತ್ತೆ, ಆವಾಗ ರಿಲೀಸ್ ಮಾಡ್ತಾರೆ, ಪ್ರತಿಯೊಂದು ಪ್ರೈಸು ಮೇಲೆ ಹೋಗ್ತಾ ಹೋಗುತ್ತೆ. ದಿಸ್ ಇಸ್ ದ ಎಫೆಕ್ಟ್ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್. ಫಾರ್ಮರ್ಸ್ ಕೇಳ್ತಿರೋದಿಷ್ಟೇ, APMCಗಳೇನು ಹೋಗಿಬಿಡ್ತವೆ, ಸರಿ ಮಾರ್ಕೆಟ್ ಓಪನ್ ಮಾಡಿದರೆ MSP ಕನಿಷ್ಠ ಬೆಂಬಲ ದರ ಏನಿದೆ ಇದು ಹೋದರೆ ಫಾರ್ಮರ್ಸ್ಗೆ ಒಂದು ಅವರ ರೈಟೇ ಹೋದಂಗೆ. ದ ಸೇಮ್ ಸಿನಾರಿಯೋ ಬಿಹಾರಲ್ಲಿ ನಿತೀಶ್ ಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆದಮೇಲೆ APMC ದೇ ಓಪನ್ ದ ಮಾರ್ಕೆಟ್ ಫಾರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇನ್ 2006. ಇಫ್ ಯು ಮೇ ಗೋ ಆ್ಯಂಡ್ ರಿಸರ್ಚ್, ಸೇಮ್ ಥಿಂಗ್ ಅಲ್ಲಿ ಮಾಡಿದ್ದಾರೆ. ಇವತ್ತು ಅಲ್ಲಿ 97% ಫಾರ್ಮರ್ಸ್ ಆರ್ ವೆರಿ ಪುವರ್ ಆ್ಯಂಡ್ ಅವರು ಅವ್ರಿಗೆ ಸರ್ಪ್ಲಸ್ಸೇ ಇರಲಿಲ್ಲ, ಆದಷ್ಟು APMCಗೆ ಬರ್ತಾ ಇರಲಿಲ್ಲ ಅವರ ಪ್ರೊಡ್ಯೂಸ್. ಇಟ್ ವಾಸ್ ಲೈಕ್ ಸೆಲ್ಫ್ ಸಫಿಷಿಯೆಂಟ್, ಅವರೇ ಬೆಳೆದು ಅವರೇ ತಿನ್ನೋ ಅಂಥದ್ದೇ 90+% ಫಾರ್ಮರ್ಸ್ ಬಿಹಾರಲ್ಲಿರೋದು. ಆದರೂ ಇವತ್ತು ಅವರ ಒಂದು ಸ್ಥಿತಿ ಏನಾಗಿದೆ ಅದು ಇಂಪ್ರೂವ್ ಆಗಲಿಲ್ಲ. ಅವರು ತೆಗೆದಿದ್ದೇ APMC ಮಾರ್ಕೆಟ್ಸ್ ಬಿಹಾರಲ್ಲಿ ಫಾರ್ಮರ್ಸಿಗೆ ಮಾರ್ಕೆಟ್ ಓಪನ್ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ ಅಂತ. ದಟ್ ಈಸ್ ಲೈಕ್ ಅ ಕೇಸ್ ಸ್ಟಡಿ. ಒಂದು ಪೂರ್ತಿ ಸ್ಟೇಟ್, ಆ ಫಾರ್ಮರ್ಸ್, ಬಿಹಾರ್ ಫಾರ್ಮರ್ಸ್ ಆರ್ ದ ಪೂವರೆಸ್ಟ್ ಇಫ್ ಯು ಮೇ ಸಿ. ಆ್ಯಂಡ್ ಯು ಸಿ ದೇ ಮೈಗ್ರೇಟ್ ಟು ಅದರ್ ಸ್ಟೇಟ್ಸ್ ಆ್ಯಂಡ್ ಸಿಟೀಸ್. ಯಾಕೆಂದರೆ ಈ ಒಂದು ಒನ್ಸ್ ದೇ ಲೂಸ್ ದಿಸ್ ಇನ್ಕಮ್, ಅವರಿಗೆ ಫ್ಯಾಮಿಲಿ, ಅವರ ಮಕ್ಕಳ ಎಜುಕೇಷನ್ ಎಫೆಕ್ಟ್ ಆಗುತ್ತೆ, ಅವರ ಮನೆ ಎಕ್ಸ್ಪೆನ್ಸಸ್ ಎಫೆಕ್ಟ್ ಆಗುತ್ತೆ. ಇದೆಲ್ಲ ಮಾಡಿದಾಗ ಏನು ಮಾಡ್ತಾರೆ, ಅವರ ಸ್ಕಿಲ್ ಇರೋದು ಫಾರ್ಮಿಂಗ್, ಅವರು ಅದು ಬಿಟ್ಟು ಏನು ಮಾಡೋದಕ್ಕೆ ಆಗೋದಿಲ್ಲ. ದೇ ವಿಲ್ ಸೆಲ್ ದೇರ್ ಲ್ಯಾಂಡ್ಸ್ ಆ್ಯಂಡ್ ಬಿಕಮ್ ಲ್ಯಾಂಡ್ಲೆಸ್ ಲೇಬರರ್ಸ್, ಆರ್ ದೇ ವಿಲ್ ಮೈಗ್ರೇಟ್ ಟು ಸಿಟೀಸ್, ಲಿವ್ ಇನ್ ಸ್ಲಮ್ಸ್, ಬಿಕಮ್ ಲೇಬರರ್ಸ್. ದಿಸ್ ಇಸ್ ವಾಟ್ ಹ್ಯಾಪೆಂಡ್ ಇನ್ ದ ಕೇಸ್ ಆಫ್ ಬಿಹಾರ್. ಬಿಹಾರಲ್ಲಿ ಇದೇ ಆಗಿದ್ದು. ಕರ್ನಾಟಕ ಗವರ್ಮೆಂಟ್ ರೀಸೆಂಟ್ಲಿ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ತಂತು, ಇಫ್ ಯು ಮೇ ಹ್ಯಾವ್ ಹರ್ಡ್. ಇದು ಸೆಂಟ್ರಲ್ ಗವರ್ಮೆಂಟ್ ಪಾಲಿಸೀಸ್ ಐ ಜಸ್ಟ್ ಸ್ಪೋಕ್ ಅಬೌಟ್. ವೈ ದ farmers are protesting in Delhi was till now. There is another act called Land Reforms Act. So in 1956, when the states were reorganized, ನಮ್ಮ ಕರ್ನಾಟಕದ ಏಕೀಕರಣ ಏನಾಯಿತು, ಅದಕ್ಕೆ ಮುಂಚೆ ನಮ್ಮ ಕರ್ನಾಟಕ 5 ಬೇರೆ ಬೇರೆ ಡಿವಿಷನಲ್ಲಿ ಸೇರಿಕೊಂಡಿತ್ತು. ಹೈದ್ರಾಬಾದ್ ರೀಜನ್, ಬಾಂಬೆ ಪ್ರೆಸಿಡೆನ್ಸಿ, ಮೈಸೂರು ರೀಜನ್, ಈ ರೀತಿ. 1956 1 ಸ್ಟೇಟ್ ಆಯಿತು. 1961 ಯೂನಿಫಾರ್ಮ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ತಂದಿದ್ರು. ಅದರಲ್ಲಿ ಸ್ವಲ್ಪ ಲೂಪ್ ಹೋಲ್ಸ್ ಇತ್ತು. ಅಂದರೆ ಆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಯಾಕೆ ತಂದಿದ್ದು ಅಂದರೆ, ಮುಂಚೆ ಕಂಪ್ಲೀಟ್ ಲ್ಯಾಂಡ್ಸ್ ಎಲ್ಲ ಒಬ್ಬರದೇ ಕೈಯಲ್ಲಿ ಇರ್ತಿತ್ತು. ಜಮೀನ್ದಾರು ಸಾವಿರಾರು ಎಕರೆ ಇಟ್ಕೋತಿದ್ರು. ಅದರಿಂದ ಬಾಂಡೆಡ್ ಲೇಬರರ್ಸ್ ಇದೆಲ್ಲ ಜಾಸ್ತಿ ಇತ್ತು. ಅದರಿಂದ 61 ತಂದರು, 74 ಅಮೆಂಡ್ ಮಾಡಿ ಅವ್ರು ಹೇಳಿದ್ರು ಟಿಲ್ಲರ್ ಇಸ್ ದ ಓನರ್ ಆಫ್ ದ ಲ್ಯಾಂಡ್, ಉಳುವವನೇ ಒಡೆಯ ಅಂತ ತಂದರು. ಆವಾಗ ಹಲವಾರು ಈ ಜಮೀನ್ದಾರೆಲ್ಲ ಲ್ಯಾಂಡ್ ಕಳ್ಕೊಂಡ್ರು, ಬಡ ರೈತರಿಗೆ ಲ್ಯಾಂಡ್ ಸಿಕ್ತು. So this was an act of social justice. Social justice means we are all created equal and we all deserve opportunity to realize our full potential, equal opportunity. But we have a lot of barriers. Barriers in terms of religion, barriers in terms of caste, barriers in terms of gender, in terms of class or economic status, because of which we do not get equal opportunities. And the democratic government ಅನ್ನೋದು ಈ ಒಂದು ಸಮಾಜ ಕಲ್ಯಾಣ, ಸೋಷಿಯಲ್ ಜಸ್ಟಿಸ್ ಏನಿದೆ ಇದನ್ನು ತರೋದಕ್ಕೆ ಪಾಲಿಸೀಸ್ ಮಾಡಬೇಕು. ಅದರಿಂದ 1974 ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂತು. ಇವಾಗ ಒಂದು ಅಮೆಂಡ್ಮೆಂಟ್ ಮಾಡ್ತು ಕರ್ನಾಟಕ ಸರ್ಕಾರ. ಅದರ ಪ್ರಕಾರ ಮುಂಚೆ ಇದ್ದಂತಹ ಇದರ ಪ್ರಕಾರ ಫಾರ್ಮರ್ ಮಾತ್ರ, ಅಂದರೆ ಕೃಷಿ ಮಾಡುವವರು ಮಾತ್ರ
ಫಾರ್ಮಿಂಗ್ ಲ್ಯಾಂಡ್, ಕೃಷಿ ಭೂಮಿಯನ್ನು ಹೊಂದುವಂಥ ಹಕ್ಕಿತ್ತು. ಬೇರೆಯವರು ಅಥವಾ 25 ಲ್ಯಾಕ್ಸ್ಗಿಂತ ಹೆಚ್ಚು ಬೇರೆ ಕಡೆಯಿಂದ ಆದಾಯ ಇರೋರು ಕೃಷಿ ಭೂಮಿಯನ್ನು ಹೊಂದುವಂತಹ ಹಕ್ಕಿಲ್ಲ. ಇವಾಗ ಅವರು ಅದನ್ನು ಅಮೆಂಡ್ ಮಾಡಿ ಎನಿಬಡಿ ಕ್ಯಾನ್ ಓನ್ ಫಾರ್ಮಿಂಗ್ ಲ್ಯಾಂಡ್ ಅಂತ ಹೇಳ್ತಿದ್ದಾರೆ. ನಾವು ಕಂಬೈನ್ ಆಲ್ ದೀಸ್ 4 laws that I just spoke about. ಫಾರ್ಮರ್ಸಿಗೆ APMC ಮುಚ್ಚಿ ಹೋಗುತ್ತೆ, ಕಡಿಮೆ ಬೆಲೆ ಬರ್ತಾ ಹೋಗುತ್ತೆ, ಇನ್ನೊಂದು ಕಡೆ ಬೆಲೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಪ್ರಕಾರ. ಇದೆಲ್ಲ ಆದಾಗ ಫಾರ್ಮರ್ಸ್ ಪುವರ್ ಆಗ್ತಾ ಹೋಗ್ತಾರೆ. ಆ್ಯಂಡ್ ಈಗ ಫಾರ್ಮಿಂಗ್ ಲ್ಯಾಂಡ್ ಎನಿ ಕಾರ್ಪೊರೇಟ್ ಕಂಪನೀಸ್ ಆರ್ ಎನಿ ರಿಚ್ ಇಂಡಿವಿಜುವಲ್ ಆರ್ ಎನಿ ಕ್ಯಾಪಿಟಲಿಸ್ಟ್ ಕ್ಯಾನ್ ಬೈ. ವೆನ್ ಯು ನೋ ಯು ಹ್ಯಾವ್ ಅ ಫ್ಯಾಮಿಲಿ ಟು ಫೀಡ್, ನಿಮ್ಮ ಮಕ್ಕಳ ಓದಿಗೋಸ್ಕರ, ನಿಮ್ಮ ಮಕ್ಕಳ ಮದುವೆಗೋಸ್ಕರ ಅಥವಾ ನಿಮ್ಮ ಫ್ಯಾಮಿಲಿನ ಮುನ್ನಡೆಸೋದಕ್ಕೆ ಅವರಿಗೆ ದುಡ್ಡು ಬೇಕೇ ಬೇಕು. ಈ ಒಂದು ಸಂಕಷ್ಟಕ್ಕೆ ಈ ಲಾಗಳಿಂದ ಸಿಕ್ಕಿಸಿ ಈ ಒಂದು ಲಾಯಿಂದ ಕಾರ್ಪೊರೇಟ್ಸ್ಗೆ ತಮ್ಮ ಲ್ಯಾಂಡ್ನ ಮಾರ್ತಾರೆ. ದೇ ಬಿಕಮ್ ಲ್ಯಾಂಡ್ಲೆಸ್ ಲೇಬರರ್ಸ್ ಇನ್ ದೇರ್ ಓನ್ ಲ್ಯಾಂಡ್ಸ್. ಸೊ ದಿಸ್ ಈಸ್ ದ ಹೋಲ್ reason the farmers are protesting there. But what has happened? The whole timeline. Just now Father told us about the timeline of the introduction of the bill. June alli they passed an ordinance. So ordinance means, so there are 2 ways of passing a law. One, parliament alli introduce ಮಾಡಬೇಕು at a central law. If it's a state law, assembly alli ಅಥವಾ council alli introduce ಮಾಡಬೇಕು, ಅಲ್ಲಿ ಪಾಸ್ ಆಗಬೇಕು. ಅಕಸ್ಮಾತ್ ಪಾರ್ಲಿಮೆಂಟ್ ಮೀಟ್ ಆಗಿಲ್ಲ ಅಂದರೆ ಅಥವಾ ಅಸೆಂಬ್ಲಿ ಮೀಟ್ ಆಗಿಲ್ಲ ಅಂದರೆ ಡೈರೆಕ್ಟ್ಲಿ ಗವರ್ಮೆಂಟ್ ಏನು ಮಾಡುತ್ತೆ, ಚೀಫ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಥವಾ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಡೈರೆಕ್ಟಾಗಿ ಅವರ ಲಾನ ಪ್ರೆಸಿಡೆಂಟ್ಗೆ ಅಟ್ ಸೆಂಟ್ರಲ್ ಲೆವೆಲ್, ಈ ಕಡೆ ಗವರ್ನರ್ಗೆ ಕಳಿಸ್ತಾರೆ. ಜೂನ್, ಇಫ್ ಯು ಆಲ್ ರಿಮೆಂಬರ್, ಆವಾಗ ಕೊರೋನಾ ಸಮಯ. ಆವಾಗ ಅಷ್ಟು ಅರ್ಜೆಂಟಾಗಿ ಈ 3 ಫಾರ್ಮ್ ಲಾಸ್ನ ಆರ್ಡಿನೆನ್ಸ್ ಪ್ರಕಾರ ಪಾಸ್ ಮಾಡಿಸಿದ್ರು ಪ್ರೆಸಿಡೆಂಟ್ ಹತ್ರ. But even if you pass an ordinance, within 6 months you have to introduce the bill in the parliament, otherwise it doesn't stand. So ಆಮೇಲೆ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಾದಮೇಲೆ 26th November and then farmers objection ಹಾಕಿದ್ರು, and then ಅದು ಇದು ನಡೀತು, ಮತ್ತು president gave the assent and all that. Then jumping to November 26th, the farmer unions gave a call, ದಿಲ್ಲಿ ಚಲೋ ಅಂತ. They all started ದಿಲ್ಲಿ ಕಡೆ ಮಾರ್ಚ್ ಮಾಡ್ಕೊಂಡು ಹೋದರು ಫಾರ್ಮರ್ಸ್ ಆ್ಯಸ್ ಅ ಪ್ರೊಟೆಸ್ಟ್. ಎಲ್ಲರಿಗೂ ನೆನಪಿರ್ಬೋದು, ಸೋಷಿಯಲ್ ಮೀಡಿಯಾಲೆಲ್ಲ ಬಂದಿತ್ತು, ಏನು ವಾಟರ್ ಕ್ಯಾನಾನ್ಸ್, ಟಿಯರ್ ಗ್ಯಾಸ್ ಎಲ್ಲ ಉಪಯೋಗಿಸಿದ್ರು ಫಾರ್ಮರ್ಸ್ ವಿರುದ್ಧ. ಆ್ಯಂಡ್ ಅದಾದಮೇಲೆ ಫಾರ್ಮರ್ಸ್ ಅಲ್ಲೇ ಕೂತ್ಕೊಂಡ್ರು ಡೆಲ್ಲಿ ಒಳಗೆ ಬಾರ್ಡರಲ್ಲಿ. ಆ್ಯಂಡ್ ಇದುವರೆಗೂ 170 ರೈತರು ತೀರ್ಕೊಂಡಿದ್ದಾರೆ. 170ಕ್ಕೂ ಹೆಚ್ಚು, more than 170 farmers have died. Such a loss of life. Elders, elderly people, women, children ಎಲ್ಲ ಕೂತಿದ್ದಾರೆ ಅಲ್ಲಿ. And it's very cold in Delhi. It's so inhuman. 170ಗೂ ಹೆಚ್ಚು ಫಾರ್ಮರ್ಸ್ ತೀರ್ಕೊಂಡಿದ್ದಾರೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ. And how can we say this is an internal matter? And today everyone who is saying this is an internal matter, nobody should, say anything about this. They never spoke about it till now. They never spoke about it when 170 farmers died. Now they want to say this is an internal matter. I don't believe this is an internal matter. This is a matter of human rights. And coming to this, I would like to also present one of the reports. Oxfam ಅಂತ ಒಂದು ಆರ್ಗನೈಸೇಷನ್ ಇನ್ಇಕ್ವಾಲಿಟಿ ವೈರಸ್ ಅಂತ ಒಂದು ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ದ ಟಾಪ್ ಬಿಲಿಯನೇರ್ಸ್ ಇನ್ ಇಂಡಿಯಾ, ಅವರ ವೆಲ್ತ್ ಲಾಕ್ಡೌನ್ ಮುಗಿದ ಮೇಲೆ, ಲಾಕ್ಡೌನ್ ಶುರು ಆದಾಗಿಂದ 35% ಇನ್ಕ್ರೀಸ್ ಆಗಿದೆ. ಆ್ಯಂಡ್ this is according to the report, Oxfam report. Mukesh Ambani used to earn during lockdown 90 crores per hour. 1 ಗಂಟೆಗೆ 60 ನಿಮಿಷಕ್ಕೆ 90 ಕೋಟಿ ದುಡಿತಾ ಇದ್ರು ಮುಖೇಶ್ ಅಂಬಾನಿ.
ಅದೇ ಸಮಯದಲ್ಲಿ 24% ಇಂಡಿಯನ್ಸ್ ಒಂದು ತಿಂಗಳಿಗೆ 3,000ಕ್ಕಿಂತ ಕಡಿಮೆ ದುಡಿತಾ ಇದ್ರು. You see the difference. And then, top 100 richest people in India, ಅವರು ಲಾಕ್ಡೌನ್ ನಂತರ ಏನು ಅವರ ವೆಲ್ತ್ ಇನ್ಕ್ರೀಸ್ ಆಗಿದೆ, ಆ ಇನ್ಕ್ರೀಸ್ನ 13.8 crore ಪೂವರ್ ಇಂಡಿಯನ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಹಂಚಿದ್ರೆ ಪರ್ ಪರ್ಸನ್ 94,000 rupees ಚೆಕ್ ಬರಿಬೋದಂತೆ. 94,000 rupees for 13.8 crore poor Indians. This is the increase in wealth of top 100 rich people in India. How the lockdown was managed. And people have, especially the poor farmers, ಎಲ್ಲರೂ ಈಗ ಆರ್ಥಿಕವಾಗಿ ಹಿಂದೆ ಹೋಗಿದ್ದಾರೆ. ಈ ಸಮಯದಲ್ಲಿ ಈ ಲಾಸ್ ಏನಿದೆ ಇದು ಬಹಳ ತೊಂದರೆನ ಉಂಟು ಮಾಡುತ್ತೆ ಅವರ ಒಂದು ಆರ್ಥಿಕ ಸ್ಥಿತಿಗೆ. ಅದಾದ ಮೇಲೆ ಇದುವರೆಗೂ ಅವರ ಪ್ರೊಟೆಸ್ಟ್ ಶುರುವಾಗಿದ್ದು November 26. ಅದಾದ ಮೇಲೆ ಇದುವರೆಗೂ ಗವರ್ಮೆಂಟ್ ಜೊತೆ 11 times ಟಾಕ್ಸ್ ನಡೆದಿದೆ. ಗವರ್ಮೆಂಟ್ ಆ್ಯಂಡ್ ದ ಫಾರ್ಮರ್ಸ್ ದೇ ಹ್ಯಾವ್ ಸ್ಪೋಕನ್. ಬಟ್ ಏನೂ ರಿಸಲ್ಟ್ ಬಂದಿಲ್ಲ. ಅದರಿಂದ ಯಾವುದೇ ಒಂದು ರಿಸಲ್ಟ್ ಬಂದಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ ಅವರು ಏನು ಹೇಳಿದ್ದಾರೆ, ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದ್ದರು, ವಿ ವಿಲ್ ಸ್ಟೇ ದ 3 laws ಅಂತ ಸ್ಟೇ ಆರ್ಡರ್ ಮಾಡಿದ್ದಾರೆ. ಸೊ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ವಿ ಹ್ಯಾವ್ ಅ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್, ಸೆಪ್ರೇಷನ್ ಆಫ್ ಪವರ್ಸ್ ಅಂತ ಇದೆ. ಅಂದರೆ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್, ಆಲ್ ದ 3 people ಹ್ಯಾವ್ ದೇರ್ ಓನ್ ಪವರ್ಸ್, ಬಟ್ ಈಚ್ ಆಫ್ ದೆಮ್ ವಿಲ್ ಚೆಕ್ ಎಕ್ಸೆಸ್ ಆಫ್ ಪವರ್ ಆಫ್ ದಿ ಅದರ್ ಪರ್ಸನ್. ಈಗ ಲೆಜಿಸ್ಲೇಚರಲ್ಲಿ ಏನಾದರೂ ತಪ್ಪಾಗಿ ಲಾಸ್ ಮಾಡಿದ್ರೆ ಜನ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ ಕ್ಯಾನ್ ರಿಪೀಲ್ ದಟ್ ಲಾ. ಬಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ ಅಪಾಯಿಂಟೆಡ್ ಬೈ ಲೆಜಿಸ್ಲೇಚರ್. ಆ್ಯಂಡ್ ಓನ್ಲಿ ಇಫ್ ಲೆಜಿಸ್ಲೇಚರ್ ಪಾಸಸ್ ಎಕ್ಸಿಕ್ಯೂಟಿವ್ಸ್ ಕ್ಯಾನ್ ಎಕ್ಸಿಕ್ಯೂಟ್. ಲೆಜಿಸ್ಲೇಚರ್ಸ್ ಅಂದರೆ MLAs, MLCs at state level, MPs, Rajya Sabha, Lok Sabha at national level. Executives at national level, it's President, Prime Minister and the Cabinet Ministers. At state level, it's Chief Minister, all the ministers and Governor. Introduce ಮಾಡೋದು Ministers and Chief Minister, but MLAs ಎಲ್ಲ ಅಪ್ರೂವ್ ಮಾಡಿದ್ರೆ ಅಷ್ಟೇ ಲಾ ಆಗುತ್ತೆ. ಅದೇನಾದರೂ ತಪ್ಪಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಈ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇದೆ. ಅದಕ್ಕೆ ಇವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿದೆ ಬಿಲ್ನ. ಆದರೆ ಅವರು 4 member ಎಕ್ಸ್ಪರ್ಟ್ ಕಮಿಟಿಯವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಬಟ್ ದ ಫಾರ್ಮರ್ಸ್ ಆರ್ ನಾಟ್ ಹ್ಯಾಪಿ ವಿತ್ ಇಟ್. ಯಾಕೆ ಅಂದರೆ ಯಾವುದೇ ಒಂದು ಕಮಿಟಿ ಅಪಾಯಿಂಟ್ ಮಾಡಿದಾಗ ಅವರು ನ್ಯೂಟ್ರಲ್ ಆಗಿರಬೇಕು. ಡ್ಯೂ ಯು ಅಗ್ರಿ ವಿತ್ ಇಟ್? ಅವರು ಫಾರ್ ಕೂಡ ಮಾತಾಡಬಾರ್ದು, ಅಗೇನ್ಸ್ಟು ಮಾತಾಡಬಾರ್ದು. ಆವಾಗಷ್ಟೇ ಅವರು ಒಂದು ಅನ್ಬಯಾಸ್ಡ್ ರಿಪೋರ್ಟ್ ಕೊಡೋದಕ್ಕೆ ಸಾಧ್ಯ. ಬಟ್ ಆಲ್ ದ 4 members that they had appointed in the beginning have already given statement for the law. So they have been appointed, because of which farmers are not happy. And ಅವರು ಹೇಳ್ತಾ ಇರೋದು farmers ಬಂದು they should give their objections. But the farmers, and even recently the Prime Minister has said, the farmers need to do is give a call. But the farmers are saying, ಫಸ್ಟ್ ಡೇ ಏನು ಇದು ಆರ್ಡಿನೆನ್ಸ್ ಪಾಸ್ ಆಯಿತು ಆವಾಗಲೇ ನಾವು ರೈಟಿಂಗಲ್ಲಿ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. 11 ಟಾಕ್ಸ್ ಆಗಿದೆ. ಪ್ರತಿ ಸಲ ಹೇಳಿದ್ದೀವಿ, ಎಷ್ಟು ಸಲ ಹೇಳೋದು ಅಂತ. ಸೊ ದಿಸ್ ಇಸ್ ಲೈಕ್ ಅ ಡೆಡ್ ಎಂಡ್ ಬಿಟ್ವೀನ್ ದ ಫಾರ್ಮರ್ಸ್ ಆ್ಯಂಡ್ ದ ಗವರ್ಮೆಂಟ್. ಬಟ್ ದ ಸ್ಯಾಡ್ ಪಾರ್ಟ್, ದಿಸ್ ಹ್ಯಾಪನ್ಸ್. ಗವರ್ಮೆಂಟ್ ಮೇ ಬಿ ದೇ ಆರ್ ಡೂಯಿಂಗ್ ಇಟ್ ವಿತ್ ಅ ಗುಡ್ ಇಂಟೆನ್ಷನ್, ಆರ್ ದ ಫಾರ್ಮರ್ಸ್ ಆರ್ ಅಜಿಟೇಟಿಂಗ್ ಬಿಫಾರ್ ದೇರ್ ರೈಟ್ಸ್. ಆಲ್ ದಿಸ್ ಹ್ಯಾಪನ್ಸ್ ಇನ್ ಅ ಡೆಮಾಕ್ರಸಿ. ಬಟ್ ಡೆಮಾಕ್ರಸಿಲಿ ಏನು ಆಗಬಾರ್ದು ಅಂದರೆ ಇಂಟರ್ನೆಟ್ ಬ್ಯಾನ್, ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿರುವಂತಹ ಫಾರ್ಮರ್ಸ್ಗೆ ಊಟ ನೀರು ಕಟ್ ಮಾಡೋದು, ಮತ್ತು ಟಿಯರ್ ಗ್ಯಾಸ್, ವಾಟರ್ ಕೆನಾನ್ಸ್ ಗುಂಡು ಹಾರಿಸಿದ್ದಾರೆ. 26ನೇ ತಾರೀಕು 1 farmer ಡೈಡ್ ಆ ಒಂದು ಕ್ಲಾಶಲ್ಲಿ. ದಿಸ್ ಶುಡಂಟ್ ಹ್ಯಾಪನ್ ಇನ್ ಅ ಡೆಮಾಕ್ರಸಿ. ಸೊ ಐ ವುಡ್ ಲೈಕ್ ಟು ಎಂಡ್ ದಿಸ್ ಟಾಕ್. If you have any questions. You already heard Madam Bhavya speak. If you have not understood something, you can raise your questions, but limit your questions to the subject only.
and don't repeat the questions. I was following you for the past one and a half years. That CA, NRC, Yes. from that time onwards, your talks I was following in the YouTube. So my simple question is, we are not farmers here, but we represent the farmer community. We are educated and we have a special role. Maybe Catholics or Hindus, leave aside our religion. But our farmers are not educated. So how can we help them in this crucial situation? Sir, to address your question, this particular thing what Father has organized, this itself is one of the ways of supporting our farmers, spreading awareness to everyone. Because in any country, government is the strongest force. Because they have army, they have police, they have money, they are the richest. So when one community stands against the government, all they need, but the government is made by the people. We chose them. We gave them the power. If a government is exploiting that power that we gave them, in a democracy, it is the people's right to remind them that it is excess of power and they're not supposed to do this. And recently, to answer your question, sir, they have actually said only a few community of farmers are protesting, not everyone across the country. One, they're saying sometimes they even call the farmers as terrorists and Khalistanis and whatnot. That is the most inhuman thing to do. That's aside. I would like to say in a democracy, even if one person stands and protests, the government should listen. It's not a few communities. Even if one person protests, the government should listen. Lakhs of farmers are protesting, government is not listening. So these farmers need our support. Support in the farm. Of course, we are not, we don't do farming on lands. Some of us can join the protest that can happen. Some of us can just tweet or even give their support on social media. That also matters. And then some of us can spread awareness. You just tell your neighbor about this. They can spread it to another 10 people. That itself is a huge thing as a common man people that we do. Coming to social media, like I just addressed it in the very first instance. Social media made this a global issue today. And once it becomes a global issue, the government will be in stress. You will get forces, the UN has already intervened, of course, but still the government is not listening. Now other countries, when they start speaking, the government will understand, hopefully, what they are doing wrong, at least in treating our farmers. They're not treating them with dignity that the farmers deserve. One thing we should fight for is their dignity. One, they're on road. Two, the violence. And the third, the way they are saying the farmers are misled. How can you mislead people who understand nature and grow food for us? You think they can be misled? Does the government know better about farming than the farmers themselves? Two. And then even for you to say they are misled, aren't you the one who is a majority in the parliament? Aren't you supposed to take them in the right direction? Doesn't that talk about your leadership? How poor it is that you are letting farmers of this country get misled? So this is the kind of awareness, once we start spreading, people will stand with the farmers. I mean, I know this is a neutral platform. Me personally, I stand with the farmers. Because I have seen, I have read, I have done my research, and Bihar is the best example where this has actually happened before, and the farmers have, their economic status has reduced drastically, and they have migrated to other states, and they start working, they have settled in slums, start working as other kind of laborers and stuff. So what we can do is show support. I am Rajendra Kumar. I have 3 questions. The first is, this is one of the instances what one of my person who is associated with the farmers, he raised this issue. He is not a farmer, but he was a tenant. This is with respect to
person from Nagaland. Okay. So he said that Nagaland. his place is close to the border, and to send his products to the nearest mandi, which is within his state, he has to spend about 40 to 50,000 rupees. Yes. On the other hand, across the border, he can send his in 10,000 rupees. How do you benefit that transporting, opening of a mandi interstate, which is as per this law, and which is suffers if it is other? Exactly. Okay. That was This one first point question. I missed actually. So the government says the farmers can sell their produce not just in their state, but even outside the state. It is open. To be honest, even now it is open. Just that, like I said, ನಮ್ಮ farmers 85% of them are small and marginal. ಅವರ ಪ್ರೊಡ್ಯೂಸ್ನ ಪಕ್ಕದಲ್ಲಿರೋ APMC ಮಂಡಿಗೆ ತೊಗೊಂಡು ಹೋಗೋದಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜ್ನ ಅವರು ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ. ಗವರ್ಮೆಂಟ್ ಹೇಳಿದ್ದು ಇಲ್ಲಿ ನಿಮಗೆ ಕಾರ್ಪೊರೇಟ್ಸ್ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಪಕ್ಕದ ಸ್ಟೇಟಲ್ಲಿ ಸೆಲ್ ಮಾಡಿ ಅಂತ. ಇಲ್ಲೇ ಅವರಿಗೆ ಮಾರಕ್ಕಾಗದೆ ನೀವು ನೋಡಿದ್ದೀರಾ APMCಗೆ ತರ್ತಾರೆ, ಇಫ್ ಅದು ಮಾರಕ್ಕಾಗಿಲ್ಲ ಅಂದರೆ ಅಲ್ಲೇ ಚೆಲ್ಬಿಟ್ಟು ಹೋಗ್ತಾರೆ. ಯಾಕೆಂದರೆ ವಾಪಸ್ ತೊಗೊಂಡು ಹೋಗೋಕ್ಕೆ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ, ಅವ್ರಿಗೆ ಬಂದಿರೋ ದುಡ್ಡು ಅಷ್ಟು ಬಂದಿರೋದಿಲ್ಲ. ಅಂದಮೇಲೆ ಪಕ್ಕದ ಸ್ಟೇಟಿಗೆ ಹೋಗಿ ಅವರು ಮಾರೋದಕ್ಕೆ ಅವ್ರ ಕೈಲಿ ಅಫೋರ್ಡ್ ಮಾಡೋಕ್ಕಾಗತ್ತಾ? ದಟ್ ಈಸ್ ಅ ವೆರಿ ಗುಡ್ ಕ್ವೆಶನ್ಸ್. ಐ ಹ್ಯಾಡ್ ಫಾರ್ಗೊಟನ್ ದಟ್ ಪಾಯಿಂಟ್ ಟು ಮೆನ್ಷನ್. ಥ್ಯಾಂಕ್ ಯು. One more question is, sorry, this is regarding the minimum support price what we are talking about. This WTO, the GATT agreement, it says about the minimum 10% of the subsidies should not be given for the government for this agriculture procurement, which is what is wanted. So for which India is also signatory, though they have divided for 4 years, they will not be doing it, but now it is there. One of the reports which has come in the government has spent, according to US, 1,78,000 towards this procurement, while in India, government says it's 12,000 crores only. Because of that, no action was taken. But if you put this minimum guarantee price, what we are talking, support price, what we are talking, and legislate it, government has to procure that much money towards this, which inflates what the US is telling, and wherein our country stands with respect to this. Thank you. So this WTO agreements, World Trade Organization, ಇವರಿರೋದು ಟು ರೆಗ್ಯುಲೇಟ್ ಟ್ರೇಡ್ ಬಿಟ್ವೀನ್ ಟೂ ಕಂಟ್ರೀಸ್, ಎರಡು ದೇಶಗಳ ಮಧ್ಯೆ ನಡೆಯುವಂತಹ ಟ್ರೇಡ್ನ ರೆಗ್ಯುಲೇಟ್ ಮಾಡೋದಕ್ಕೆ. ಸರ್ ಏನು ಮಾತಾಡಿದ್ರು, ಟ್ಯಾರಿಫ್ ಹಾಕೋದು ಅಥವಾ ಗವರ್ಮೆಂಟ್ ಸಬ್ಸಿಡಿ ಕಡಿಮೆ ಕೊಡೋದು. ಅದು ಯಾಕೆ ಅಂದರೆ ಈಗ ಅಮೇರಿಕನ್ ಪ್ರಾಡಕ್ಟ್ಸ್ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ, ನಾವು ಇಂಪೋರ್ಟ್ ಮಾಡ್ತೀವಿ. ನಮ್ಮ ಗವರ್ಮೆಂಟ್ ನಮ್ಮ ಫಾರ್ಮರ್ಸಿಗೆ ಸಬ್ಸಿಡೀಸ್ ಕೊಟ್ಟರೆ ಅಥವಾ MSP ಕೊಟ್ಟರೆ ನಮ್ಮ ಒಂದು ಪ್ರಾಡಕ್ಟ್ಸ್ಗೆ ನಾವು ಹೆಚ್ಚು ತಗೋತೀವಿ, ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಒಂದು. ಜೊತೆಗೆ ಎಕ್ಸ್ಪೋರ್ಟು ಜಾಸ್ತಿ ಮಾಡ್ತಾರೆ ಅವಾಗ, ಹೆಚ್ಚು ಪ್ರೈಸ್ ಸಿಕ್ಕಿದಾಗ ನಾವು ಹೆಚ್ಚು ಮಾಡಿದಾಗ. ಆವಾಗ ಅಮೇರಿಕನ್ ಫಾರ್ಮರ್ಸ್ಗೆ ನಮ್ಮ, ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್, ಅಮೇರಿಕಾ ಅಂತ, ನಮ್ಮ ಲ್ಯಾಂಡಲ್ಲಿ ಅಮೇರಿಕನ್ ಫಾರ್ಮರ್ಸ್ಗೆ ಮಾರ್ಕೆಟ್ ಇರೋದಿಲ್ಲ ಅಂತ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು ದೇಶಗಳು ಸೇರಿಕೊಂಡು. ಯಾವ ದೇಶನೂ ಅವರ ಸಬ್ಸಿಡೀಸ್ 10%ಗಿಂತ ಜಾಸ್ತಿ ಕೊಡಲ್ಲ ಈ ರೀತಿ. ಬಟ್ ಲೈಕ್ ಯು ಸೆಡ್, ಗವರ್ಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್ 12,000 crores. Accepting MSP would be against this agreement. But you said like 4 years vargu anta. But they have to extend the agreement. One, even otherwise, when the Prime Minister talks about Atmanirbhar, don't you think protecting our farmers should be a priority first? Yeah. I hope I answered your question, sir. Yeah. The third question. ನನ್ನ ಪ್ರಶ್ನೆ ಕೂಡ ಅದೇ ಸೇಮ್ ಪ್ರಶ್ನೆ, ಅದೇ MSP ಮತ್ತು WTO. ಇವತ್ತಿನ ಡೆಕಾನಡಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಅದೇ ಸರ್ಕಾರಕ್ಕೆ WTO ಒಪ್ಪಂದ ಆಗಿದೆ, MSP ಕೊಡಲಿಕ್ಕೆ ಆಗುವುದಿಲ್ಲ ಹೇಳಿ, ಅದು 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 ಸುಳ್ಳ ನಿಜ ಗೊತ್ತಿಲ್ಲ. ಯಾಕಂದರೆ ಯಾವಾಗ ಒಪ್ಪಂದ ಆಗಿರೋದು ಅಲ್ಲಲ್ಲ, WTO ಒಪ್ಪಂದ ಆಗಿದೆ, ಅದು ಯೂಶುವಲಿ WTO ಜೊತೆ ಒಪ್ಪಂದ ಆಗಿದೆ, ಹಾಗಾಗಿ MSP ಪ್ರೈಸ್ ಕೊಡಲಿಕ್ಕೆ ಆಗುದಿಲ್ಲ ಹೇಳಿ ಇವತ್ತಿನ ಡೆಕಾನಡಲ್ಲಿ ಒಂದು ಆರ್ಟಿಕಲ್ ಉಂಟು. ಅದಕ್ಕಾಗಿ ನಾನು ಕೇಳಿದ ಒಂದು ಪ್ರಶ್ನೆ ಅದು ನಂದು. ಎರಡನೇ ಪ್ರಶ್ನೆ ಅಂದರೆ ಪೌರತ್ವ ಕಾಯ್ದೆ ಮತ್ತು ಈಗ 2-3 ಫಾರ್ಮ್ ಬಿಲ್ಸ್. ಆ ಮೊದಲನೇ ಬಿಲ್ಲಿಗೆ ಇಡೀ ದೇಶದಲ್ಲಿ ಅಭೂತಪೂರ್ವ ಬೆಂಬಲ ಇತ್ತು. ಆದರೆ ಈ ಬಿಲ್ಲಿಗೆ 3 ಕೃಷಿ ಮಸೂದೆಗೆ ಹರಿಯಾಣದಲ್ಲಿ ಬೆಂಬಲ ಉಂಟು, ಪಂಜಾಬಲ್ಲಿ ಉಂಟು, ಈಗ ಉತ್ತರ ಪ್ರದೇಶದವರು ಎದ್ದಿದ್ದಾರೆ, ಇವತ್ತು ಮಧ್ಯಪ್ರದೇಶದವರು ಕೂಡ ಸ್ಟಾರ್ಟ್ ಆಗಿದ್ದಾರೆ. ಆದರೆ ಇಲ್ಲಿ ಇಡೀ ದಕ್ಷಿಣ ಭಾರತ ಅಥವಾ ನಾರ್ತ್ ಈಸ್ಟ್ ಬೇರೆ ಕಡೆ ಅದಕ್ಕೆ ಬೆಂಬಲ ಸಿಗಲಿಲ್ಲ. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಬೆಂಬಲ ಸಿಕ್ಕಿದೆ. ಅದಕ್ಕೆ ಅದು ಯಾಕೆ ಹಾಗೆ ಆಗ್ತಾ ಉಂಟು? ಸರ್ಕಾರದ ತಪ್ಪು ತಿಳುವಳಿಕೆ ಜಾಸ್ತಿ ಕೊಡ್ತಾರಾ, ಅಲ್ಲ ಜನರಿಗೆ ಜಾಗೃತಿ ಆಗಲಿಲ್ವ ಹೇಳಿ?
ಸರ್ ಫಸ್ಟ್ ಲಾಸ್ಟ್ ಪಾರ್ಟಿಗೆ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಪಂಜಾಬ್ ಆ್ಯಂಡ್ ಹರಿಯಾಣ ಫಾರ್ಮರ್ಸ್ ಇದ್ದಾರಲ್ಲ, ಇವರ ಹತ್ರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಡೈರೆಕ್ಟಾಗಿ ಅವರಿಂದ ಬೆಳೆಗಳನ್ನ ಖರೀದಿ ಮಾಡುತ್ತೆ. ಅವರಿಗೆ ಸಿಗ್ತಿರುವಂತಹ ರೇಟ್ ಇಲ್ಲಿ ಕರ್ನಾಟಕದ ರೈತರಿಗೆ ಸಿಗ್ತಿಲ್ಲ. ಒನ್ ಥಿಂಗ್, ದಿಸ್ ಇಸ್ ಅ ಮ್ಯಾಟರ್ ಆಫ್ ಈಕ್ವಾಲಿಟಿ, ಟು ಬಿ ಹಾನೆಸ್ಟ್. ಈ ಲಾಸಿಂದ ಪ್ರತಿಯೊಂದು ರೈತರು ಕಳ್ಕೋತಾರೆ, ಬಟ್ ಪಂಜಾಬ್ ಹರಿಯಾಣ ರೈತರು ಜಾಸ್ತಿ ಕಳ್ಕೋತಾರೆ ಬಿಕಾಸ್ ಆಫ್ ದಿಸ್ ಒನ್ ಪರ್ಟಿಕ್ಯುಲರ್ ಥಿಂಗ್. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈಗ ನಮಗೆ ಏನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ PDS ಇಂದ ಸಿಗ್ತಾ ಇದೆ ಫಾರ್ BPL APL ಕಾರ್ಡ್ ಹೋಲ್ಡರ್ಸ್ ಆ್ಯಂಡ್ ಆಲ್ ದಟ್, ಅವರಿಗೆ ಕೊಡೋದಕ್ಕೆ ಗವರ್ಮೆಂಟ್ ರೇಷನ್ ಕಾರ್ಡಿಂದ ಏನು ಸಿಗ್ತಾ ಇದೆ ಅವರಿಗೆ ಕೊಡೋದಕ್ಕೆ ಗವರ್ಮೆಂಟ್ ಏನು ಪ್ರೊಕ್ಯೂರ್ ಮಾಡುತ್ತೆ ರೈತರಿಂದ, ಮ್ಯಾಕ್ಸಿಮಮ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರೊಕ್ಯೂರ್ ಮಾಡ್ತಿರೋದು ಅವರಿಂದ. ಈ ಗ್ರೀನ್ ರೆವಲ್ಯೂಷನ್ ಆದಮೇಲೆ ಪಂಜಾಬ್ ಹರಿಯಾಣದಲ್ಲಿ ದಟ್ ವಾಸ್ ಅ ಹ್ಯೂಜ್ ರೆವಲ್ಯೂಷನ್. ಅವರು ಬೇರೆ ಸ್ಟೇಟ್ಗಳಿಗಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದರಿಂದ ಅಲ್ಲಿ ಆ ಒಂದು ಫೈಟ್ ಜಾಸ್ತಿ ಇದೆ. ಬಟ್ ಇದು ಬೇರೆ ಫಾರ್ಮರ್ಸ್ನೂ ಅಫೆಕ್ಟ್ ಮಾಡುತ್ತೆ, ಬಟ್ ಫಸ್ಟ್ ಲೆವೆಲಲ್ಲಿ ಫಾರ್ಮರ್ಸ್ನ ಅಫೆಕ್ಟ್ ಮಾಡುತ್ತೆ. ದ ನೆಕ್ಸ್ಟ್ ಲೆವೆಲ್ ಅಫೆಕ್ಟ್ ಆಗೋದು ಕನ್ಸ್ಯೂಮರ್ಸ್, ನಾವೆಲ್ಲರೂ ಅಫೆಕ್ಟ್ ಆಗ್ತೀವಿ. ಪ್ರೈಸ್ ರೈಸಿಂದ, ಅಫೋರ್ಡಬಿಲಿಟಿಯಿಂದ, ಬೇರೆ ಬೇರೆ ಕಾರಣಗಳಿಂದ. ದಟ್ಸ್ ಒನ್ ಥಿಂಗ್. ಆ್ಯಂಡ್ ಐ ಫರ್ಗಾಟ್ ದ ಫಸ್ಟ್ ಕ್ವೆಶ್ಚನ್, ದ WTO ಥಿಂಗ್. Yeah, no, sorry, I didn't read the Deccan Herald article today. If you please tell me, when was this agreement made? Because regular agreement ಆಗ್ತಾನೆ ಇರುತ್ತೆ. ಹಾಂ, ಅವ್ರು ಇವತ್ತು ಹೇಳೋದೇನೆಂದರೆ WTO ಒಪ್ಪಂದದೊಂದಿಗೆ ಆಲ್ರೆಡಿ ಆಗಿದೆ, ಹಾಗಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸರ್ಕಾರಕ್ಕೆ ಕೊಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಅವರು ಲೀಗಲಿ MSP ಪ್ರೈಸ್ ಕೊಡುವುದಿಲ್ಲ ಅಂತ ಬಾಯಲ್ಲಿ ಹೇಳ್ತಾ ಇದ್ದಾರೆ. ಹಾಂ, ಸೊ ಈ ಅಗ್ರಿಮೆಂಟ್ ದ ಲೇಟೆಸ್ಟ್ ಯಾರು ಸೈನ್ ಮಾಡಿದ್ದು, ಹಿಂದಿನ ಸರ್ಕಾರನ ಈ ಸರ್ಕಾರ? ಮೋಸ್ಟ್ಲಿ ಈ ಸರ್ಕಾರ, ಬಿಕಾಸ್ 6-7 ಇಯರ್ಸ್ ಆಗಿದೆ. ಸೊ ಬಿಫೋರ್ ಸೈನಿಂಗ್ ದೇ ಶುಡ್ ಹ್ಯಾವ್ ನೋನ್. ಈ ಒಂದು ಬಾಯಲ್ಲಿ ಹೇಳೋ ಅಗ್ರಿಮೆಂಟ್ ಏನಿದೆ, ಈ ಕಾರ್ಪೊರೇಟ್ ಫಾರ್ಮಿಂಗ್ ಏನಿದೆಯಲ್ಲ, ದ ಸೆಕೆಂಡ್ ಲಾ ಐ ಸ್ಪೋಕ್ ಅಬೌಟ್. ಕಾರ್ಪೊರೇಟ್ಸ್ ಬರ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ನೀವು ಬೆಳೆ ಬೆರೀಲಿ, ನಾವು ತಗೋತೀವಿ ಅಂತ ಗ್ಯಾರಂಟಿ ಕೊಡ್ತಾರಲ್ವ, ಅದರಲ್ಲೂ ಸರ್ಕಾರ ಹೇಳುತ್ತೆ ವರ್ಬಲ್ ಅಗ್ರಿಮೆಂಟು ಆಗುತ್ತೆ ಅಂತ. ನೀವು ಯೋಚನೆ ಮಾಡಿ, ವರ್ಬಲಿ ಐ ಆಮ್ ಅ ಬಿಗ್ ಕಂಪನಿ, ನಾನು ಬರ್ತೀನಿ, ಒಬ್ಬರು ಬಡ ರೈತರಿಗೆ ಹೇಳ್ತೀನಿ ನಾನು ತಗೋತೀನಿ ನಿಮ್ಮ ಪ್ರೊಡ್ಯೂಸ್ನ, ನೀವು ಬೆಳೆದು ನನಗೆ ತಂದು ಕೊಡಿ ಅಂತ ಬಾಯಲ್ಲಿ ಹೇಳ್ತೀನಿ. ಸೊ ಲೀಗಲಿ ಆಮೇಲೆ ಫೈಟ್ ಮಾಡಬೇಕು. ಸೊ ಈ ವರ್ಬಲ್ ಅಗ್ರಿಮೆಂಟ್ ಅನ್ನೋದು ಇಟ್ಸ್ ನಾಟ್ ಅ ಗ್ಯಾರಂಟಿ ಅಂಟಿಲ್ ಇಟ್ಸ್ ಇನ್ ಅ ರೈಟಿಂಗ್. ಇವಾಗ ಸಸ್ಪೆಂಡ್ ಮಾಡ್ತೀನಿ ಅಂತ ಈ ಸರ್ಕಾರ ಹೇಳ್ತಾ ಇದೆ, 1.5 ವರ್ಷಕ್ಕೆ ಈ ಒಂದು ಲಾ ಸಸ್ಪೆಂಡ್ ಮಾಡ್ತೀನಿ ಅಂತ ಅವರು ಹೇಳ್ತಾ ಇರೋದು. ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಏನು ಹೇಳಿದ್ರು, ಪ್ರೊಟೆಸ್ಟ್ ಈಗ ನಿಲ್ಲಿಸ್ಬೋದು, ಇವಾಗ ನಾವು ಈ ಒಂದು ಲಾನ ಸ್ಟೇ ಮಾಡಿದ್ದೀವಿ, ಅದೇ ನಿಮ್ಮ ದೊಡ್ಡ ಒಂದು ಹೋರಾಟದ ಒಂದು ಪ್ರತಿಫಲ, ನೀವೆಲ್ಲ ವಾಪಸ್ ಮನೆಗೆ ಹೋಗೋದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಇಲ್ಲ, ಅದೇ ಹೇಳ್ತಾ ಇದ್ದೀನಿ, ಪಾರ್ಲಿಮೆಂಟಲ್ಲಿ ಲಾ ಪಾಸ್ ಆಗಿಬಿಟ್ಟಿದೆ, ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿದೆ ಇಂಡೆಫಿನೆಟ್ ಆಗಿ, ನಾಳೆನೇ ರಿಪೀಲ್ ಮಾಡಿಬಿಡ್ಬೋದು, ಸ್ಟೇನ ತೆಗೆದು ಬಿಡ್ಬೋದು. ಫಾರ್ಮರ್ಸ್ನ ಮನೆಗೆ ಕಳಿಸೋಕ್ಕೋಸ್ಕರ ಎಲ್ಲರೂ ಹೇಳ್ಬೋದು ಸ್ಟೇ ಮಾಡಿದ್ದೀನಿ ಮನೆಗೆ ಹೋಗಿ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಸುಪ್ರೀಂ ಕೋರ್ಟ್ ಅವರು ಈ ತೀರ್ಪು ಕೊಟ್ಟಾಗ ಒಂದು ಮಾತು ಹೇಳ್ತಾರೆ, ದೆರ್ ಆರ್ ಸೋ ಮೆನಿ ವಿಮೆನ್ ಹಿಯರ್, ಟೆಲ್ ಮಿ ಇಫ್ ಯು ಅಗ್ರಿ ವಿತ್ ದಿಸ್. ದ ಚೀಫ್ ಜಸ್ಟಿಸ್ ಆಫ್ ದಿಸ್ country with 130 crore population says women should not be kept is the word he used in the protest. 80+% rural women work in agriculture. 48% agricultural labor force are women. Don't women have their own independent mind? Are they kept there by men? They're there on their own. First of all, if the Chief Justice of India says something like this, it's very disrespectful to half of our country's population. Yes, and they're saying in their, sorry sir? Yeah, that's up to people to decide. And then he says, from now on at least the women and children and old people should be sent back from the protest site.
So all these verbal talks, verbal agreements, they don't really work. Yeah. Okay, I am Father Joaquim Fernandez. The problem here is the farmer produces and his produce has no price. That's why the APMC was there. Taking the example of white revolution, ಹಾಲಿನ ಕೋಆಪರೇಟಿವ್ ಬಂದಾಗಿ ಹಳ್ಳಿಗಳಲ್ಲಿ ಹಾಲನ್ನು ತೆಗೆದುಕೊಂಡು ಅವರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟು ಹಾಲಿನ ಉತ್ಪನ್ನ ಜಾಸ್ತಿ ಮಾಡೋಂಥ ಕುರಿಯನ್ ಅವರು ಮಾಡೋದಂಥ ಆಲೋಚನೆಯನ್ನು APMC ತಂದಿದ್ರು. ಅದೇ ರೀತಿ ಯಾಕೆ ಇವರು ರೈತರಿಂದ ಈಗ ನಮ್ಮಲ್ಲಿ ಇಲ್ಲಿ ನಾವು ತಯಾರಿಸುವಂಥ ಉತ್ಪನ್ನ ಏನಿದೆ ಹೀಗೆ ಸೊಸೈಟಿಗಳನ್ನು ಮಾಡಿ ಅಲ್ಲಿ ಸರ್ಕಾರವೇ ಇದನ್ನು ತೆಗೆದುಕೊಂಡು ನಂತರ ಅವರು ಕೊಡಲಿ ಅಲ್ವಾ. ಆದರೆ ಇಲ್ಲೇನಾಗಿದೆ, ಸರ್ಕಾರ ನಾವು ಈ ಕಾರ್ಪೊರೇಟರ್ ಮುಖಾಂತರ ನಿಮ್ಮಿಂದ ತೆಗೊಳ್ತೀವಿ ಅಂತ ಹೇಳ್ತಾ ಇದೆ. ಆದರೆ ನೀವು US ಇದ್ದರೆ ಎಷ್ಟೋ ಕಂಟ್ರಿಗಳಲ್ಲಿ ಸೀದಾ ಫಾರ್ಮರ್ ಏನು ಮಾಡ್ತಾರೆ, ತನ್ನ ಪ್ರೊಡ್ಯೂಸನ್ನು ಹೋಗಿ ವೇರ್ ಹೌಸ್ಗೆ ಹಾಕ್ತಾರೆ. Then the government pays to the farmer. But here it is not like that. So it is the policy makers don't think in terms of the people. So what we have to object is the policy makers don't think in the term of the people. ಜನರಿಗೆ ನಾವಿಲ್ಲಿ ನಮಗೆಲ್ಲರೂ ಕೃಷಿಕರೇ, ಆ ಬ್ಯಾಕ್ಗ್ರೌಂಡಿಂದ ಬಂದವರು. ನಾವು ಮಾಡುವಂಥ ಏನಿದೆ ನಮ್ಮ ಪ್ರೊಡ್ಯೂಸಿಗೆ ಸೋರೆಕಾಯಿ ಆಗಲಿ 20 ರೂಪಾಯಿ ನಮ್ಗೆ ತೆಗೆದುಕೊಂಡ್ರೆ ಅವ್ರು 40 ರೂಪಾಯಿ ಮಾಡ್ತಾರೆ. ಆದರೆ ಈ ಸರ್ಕಾರವೇ ನಮ್ಮಿಂದ ತೆಗೆದುಕೊಂಡ್ರೆ ಸೊಸೈಟಿ ಆಗಿ ಕಾರ್ಪೊರೇಟ್ಸ್ ಆಗಿ ಆವಾಗ ಸರ್ಕಾರ ರೈತರಿಗೂ ಕೂಡ ಬೆಂಬಲ ಬೆಲೆ ಕೊಟ್ಟಂಗೆ ಆಗುತ್ತೆ. ಹೇಗೆ ವೈಟ್ ರೆವಲ್ಯೂಷನ್ ಮಾಡಿದಾಗೆ ಆಗ ಆ ಪರಿಸ್ಥಿತಿ ಯಾಕೆ ಬರ್ತಾ ಇಲ್ಲ ನನ್ನ ಒಂದು ಪ್ರಶ್ನೆ ಅಷ್ಟೇ. ಸೊ APMCs ಬಂದಿದ್ದು ತುಂಬ 1980s 70s ಸ್ಟಾರ್ಟ್ ಆಗಿದೆ. ಐ ಡೋಂಟ್ ರಿಯಲಿ ರಿಮೆಂಬರ್. ನಾವೊಂದು ಪಾಲಿಸಿ ತಂದರೆ ವಿ ಶುಡ್ ಆಲ್ವೇಸ್ ಟ್ರೈ ಟು ಇಂಪ್ರೂವ್ ಇಟ್. ಇವಾಗ ನೀವು ಹೇಳ್ದಂಗೆ ಇವ್ರು ತಂತಿರುವಂತಹ ಸರ್ಕಾರ ಪೂರ್ತಿ ಸ್ಟ್ರಕ್ಚರ್ನ ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇನ್ಸ್ಟೆಡ್ ರೀಸ್ಟ್ರಕ್ಚರ್ ಮಾಡಿದ್ರೆ ಲೈಕ್ ಯು ಸೇ ಕೋಆಪರೇಟಿವ್ ಫಾರ್ಮಿಂಗ್ ಈ ರೀತಿ ಒಂದು ಲಾಸ್ ತಂದು, ಈಗ ಸಣ್ಣ ಸಣ್ಣ ಲ್ಯಾಂಡ್ ಹೋಲ್ಡಿಂಗ್ಸ್ ಇರುತ್ತೆ ರೈತರದು, ಇವೆಲ್ಲ ತರ್ಬೋದು. ಇದನ್ನೆಲ್ಲ ಆ ರೀತಿ ಕೋಆಪರೇಟಿವ್ ಫಾರ್ಮಿಂಗ್ ಇದೆ, ಬಟ್ ಆನ್ ಅ ಬಿಗ್ಗರ್ ಸ್ಕೇಲ್ ಸರ್ಕಾರ ಮಾಡ್ಬೋದು. ಈಗ ಸಣ್ಣ ಲ್ಯಾಂಡಲ್ಲಿ ಒಬ್ಬ ರೈತ ಬೆಳೆಯುವಂತಹ ಬೆಳೆ 10 ರೈತರು ಅವರ ಪೂರ್ತಿ ಲ್ಯಾಂಡ್ನ ಒಟ್ಟಿಗೆ ತಂದು ಬೆಳೆದಾಗ the whole is bigger than the sum of individuals. So cooperative farming like milk, it will definitely be a very good option. Instead of destructing the APMC, they can do that. 2, in other countries like you said, the farmers can instead of this APMCಗಳನ್ನ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಅಥವಾ ಪ್ರತಿಯೊಂದು ತಾಲೂಕಲ್ಲಿ ಮಾಡ್ಬೋದು ಇವರು. ಆವಾಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಜೊತೆಗೆ ಕೋಲ್ಡ್ ಚೈನ್ಸ್, ವೇರ್ ಹೌಸಸ್, ಕೋಲ್ಡ್ ವೇರ್ ಹೌಸಸ್ ಇದೆಲ್ಲ ಸ್ಟಾರ್ಟ್ ಮಾಡಿದಾಗ ರೈತರ ಏನು ಬೆಳೆ ಇದೆ ಅದು ಕೆಡೋದಿಲ್ಲ. ಕೆಟ್ಟು ತುಂಬಾ ಲಾಸ್ ಆಗ್ತಿದೆ ರೈತರಿಗೆ. ಇದನ್ನು ಸರ್ಕಾರ ಮಾಡಬೇಕು. ಈ ರೀತಿಯಂಥ ಒಂದು ಪಾಲಿಸಿ ಇಂಟರ್ವೆನ್ಷನ್ಸ್ ತರಬೇಕಿತ್ತು. ದೆನ್ ಇಟ್ ವುಡ್ ಹ್ಯಾವ್ ಬಿನ್ ಬೆನಿಫಿಟೆಡ್ ದ ಫಾರ್ಮರ್ಸ್. Good evening, my name is Mansi, and I have been following the farm laws since they have been introduced very closely and the state of the farmers. Today's session was amazing and it has been an explosion of learning. In the beginning, it was introduced that we would analyze the pros and cons of the farm laws that have been introduced. But I think we all agree to a point that the cons are more than the pros. So, to any argument, there should be mutual satisfaction between both the parties, and only then it ends. So can we expect anything rather than a complete repealment of the law? So when these laws were made, ಒಂದು ಫಾರ್ಮರ್ ಯೂನಿಯನ್ ಕೂಡ ಕನ್ಸಲ್ಟ್ ಮಾಡಿಲ್ಲ ಸರ್ಕಾರ. ಎಲ್ಲ ಕಡೆ ಪ್ರೈಮ್ ಮಿನಿಸ್ಟರು ಹೇಳಿದ್ದಾರೆ ನಾವು ಕನ್ಸಲ್ಟ್ ಮಾಡಿದ್ದೀವಿ ಅಂತ. ನರೇಂದ್ರ ಥೋಮರ್ ದ ಅಗ್ರಿಕಲ್ಚರ್ ಮಿನಿಸ್ಟರು ಹೇಳಿದ್ದಾರೆ ಕನ್ಸಲ್ಟ್ ಮಾಡಿದ್ದೀನಿ ಅಂತ. NDTV RTI ಅಪ್ಲೈ ಮಾಡಿದ್ದಾರೆ, ಎಷ್ಟು ಕನ್ಸಲ್ಟೇಷನ್ ಹಾಕಿದೆ ಹೇಳಿ ಅಂತ. ಗವರ್ಮೆಂಟ್ ಸೇಸ್ 0 ಕನ್ಸಲ್ಟೇಷನ್. ಮಾತಲ್ಲಿ ಇವರ ಭಾಷಣಗಳಲ್ಲಿ ಹೇಳ್ತಾರೆ ನಾವು ಅದೆಷ್ಟೋ ಲಕ್ಷ ರೈತರನ್ನ ಕನ್ಸಲ್ಟ್ ಮಾಡಿದ್ದೀವಿ ಅಂತ. RTI ಪ್ರಕಾರ ಗವರ್ಮೆಂಟ್ನ ಕೇಳಿದಾಗ RTI ರಿಪ್ಲೈಯಲ್ಲಿ ಅವರು ಕನ್ಸಲ್ಟೇಷನ್ ಮಾಡಿಲ್ಲ ಅಂತ ಕೊಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ಲೈಕ್ ಯು ಸೆಡ್, ಒಂದು ಲಾ ತಂದಾಗ ದ ಸ್ಟೇಕ್ ಹೋಲ್ಡರ್ಸ್, ದ ಪ್ರೈಮರಿ ಸ್ಟೇಕ್ ಹೋಲ್ಡರ್ಸ್ ಈ ಲಾಗೆ ರೈತರು, ಅವ್ರನ್ನ ಫಸ್ಟ್ ಕನ್ಸಲ್ಟೇ ಮಾಡಿಲ್ಲ. ಅಮಿಕಬಲ್ ಸೊಲ್ಯೂಷನ್ ಇಸ್ ನೆಕ್ಸ್ಟ್ ಲೆವೆಲ್. ಅವ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ಅವರ ಒಂದು ಇನ್ಪುಟ್ಸ್ ತೊಗೊಂಡು ಸರ್ಕಾರ ನಮ್ಮ ಕಡೆಯಿಂದ ಇದು ಆರ್ಗ್ಯುಮೆಂಟ್ಸ್ ಇದೆ, ಇವಾಗ ಏನು ಮಾಡೋಣ ಅಂತ ಕೂತ್ಕೊಂಡಾಗ ಯು ಕ್ಯಾನ್ come to terms. But this is like one-sided. The government has brought in, and that's maybe to help the crony capitalists. This is completely
favoring the crony capitalists. All the three bills, like I said. So the farmers are completely against it. They're saying repeal it. But like you asked, amendments, I just answered. You can always, make APMC go to the people. Create more cold chain, more warehouses at taluk level. ಆವಾಗ ರೈತರಿಗೆ ಉಪಯೋಗ ಆಗೋದು ಅಂತಹ ರಿಫಾರ್ಮ್ಸ್ ತರಬೇಕು. ಅದು ಬಿಟ್ಟು ಓಕೆ ಯು ಗಿವ್ ಅಪ್ ಯುವರ್ ಲ್ಯಾಂಡ್, ಯು ಗಿವ್ ಅಪ್ ಇಟ್ ವಿಲ್ ಓಪನ್ ದ ಮಾರ್ಕೆಟ್, ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ಬೈ. ದಟ್ ಈಸ್ ವೆರಿ ಎಕ್ಸ್ಪ್ಲಾಯ್ಟೇಟಿವ್ ಇನ್ ನೇಚರ್. ನೀವೇ ಹೇಳಿದ್ರಿ ಬಿಹಾರದಲ್ಲಿ ಅಬಾಲಿಷ್ ಆದ ನಂತರ APMC ಆ್ಯಕ್ಟ್ ಅಬಾಲಿಷ್ ಆದ ನಂತರ ಅದರದ್ದು ಇಂಪ್ಯಾಕ್ಟ್ ಈಗ ಕಾಣ್ತಾ ಇದೆ, ಜನರೆಲ್ಲ ಮೈಗ್ರೇಟ್ ಆಗ್ತಾ ಇದ್ದಾರೆ ಅಂತೇಳಿ. ಆದರೆ ಜನರು ಯಾಕೆ ಗೌರ್ಮೆಂಟ್ ವಿರುದ್ಧ ಹೋಗಿ ಅವ್ರಿಗೆ ಮತ್ತು ಅಧಿಕಾರ ಕೊಟ್ಟರು, ಅವರ ಯಾಕೆ ಗೌರ್ಮೆಂಟ್ ಎದುರು ಹೋಗಲಿಲ್ಲ? ಅವರು ಮತ್ತೆ ಅದನ್ನೇ ಅಧಿಕಾರ ಕೊಟ್ಟರು. ಅದು ಸೆಕೆಂಡ್ ನಿತೀಶ್ ಕುಮಾರ್ ಈಗ 3rd ಟೈಮ್ಗೆ ಮಿನಿಸ್ಟರ್ ಆದರು. ಅಲ್ಲಿಗೆ ಅಂದರೆ ಗೌರ್ಮೆಂಟ್ ಜನ ಕೂಡ ಗೌರ್ಮೆಂಟ್ ಫೇವರ್ ಇದೆ ಅಂತ ಅರ್ಥ ಆಯಿತು. ನಂದು ಸೆಕೆಂಡ್ ಕ್ವೆಶ್ಚನ್, ಈ MSP ಬಗ್ಗೆ. ಈ ನಾನು ಕೇಳಿದ ಪ್ರಕಾರ MSPಗೋಸ್ಕರ ಪಂಜಾಬ್ ಹರಿಯಾಣದಲ್ಲಿ ಅವರು ಭತ್ತ ಮತ್ತು ಗೋಧಿ ಅದನ್ನೇ ಬೆಳೆಸ್ತಾರೆ. ಸೊ MSP ಪ್ರಕಾರ ಗೌರ್ಮೆಂಟ್ ಅದನ್ನು ತೆಗೆದುಕೊಳ್ಳೇಬೇಕು. ಆ ತೆಗೆದುಕೊಂಡ್ರಿಂದ ಅವರ ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನಲ್ಲಿ ಗೋಡೌನಲ್ಲಿ ದಾಸ್ತಾನಾಗಿದೆ, ಕೊಳಿತಾ ಇದೆ. ಅದು ಗೌರ್ಮೆಂಟಿಗೆ 2 lakh crore ಅಂತ ಲಾಸ್ ಆಗಿದೆ, ಆ ಥರ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ಅವರನ್ನು ಡೈವರ್ಟ್ ಮಾಡಲಿಕ್ಕೆ ಆ 2 ಬೆಳೆ ತೆಗೆದು ಬೇರೆ ಬೆಳೀಲಿಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತೇಳಿ ನಾನೊಂದು ಕೇಳಿದೆ. ಅದರ ಪ್ರಕಾರ ನಿಮ್ಮ ಅಭಿಪ್ರಾಯ? ಸರ್, ಫಸ್ಟ್ ಕ್ವೆಶ್ಚನ್, ಎಲೆಕ್ಷನ್ಸ್ ಅಂತ ಇವತ್ತು ಏನು ಇಂಡಿಯಾಲಿ, ಮುಂಚೆ ಏನೂ ಗೊತ್ತಿಲ್ಲ, ನಾನು ತುಂಬ ಚಿಕ್ಕವಳು. ನನಗೆ ನೆನಪಿರೋಂಗೆ ಆಗಿರುವಂತಹ ಎಲೆಕ್ಷನ್ಗಳು ಪಾಲಿಸೀಸ್ ಮೇಲಾಗಲಿ ಅಥವಾ ಜನಗಳಿಗೇನು ಬೇಕು ಆ ಇಶ್ಯೂಸ್ ಮೇಲಾಗಲಿ ನಡೆದಿಲ್ಲ. ಒಂದು ಪ್ರಾಪಗೆಂಡಾ ಮೇಲೆ ನಡೆದಿದೆ, ಜನರ ಇಮೋಷನ್ಸ್ ಮೇಲೆ ನಡೆದಿದೆ ಎಲೆಕ್ಷನ್ಸ್. ಆ್ಯಂಡ್ ಪೀಪಲ್ ಫರ್ಗೆಟ್ ಸಮ್ಟೈಮ್ಸ್. ಈಗ ಫಾರ್ ಎ ಪುವರ್ ಪರ್ಸನ್, you tell him I'll give you food. I'm not saying every poor person will do that. For someone who can't provide for his family 2 square meals a day, any job is fine. You tell him I'll give you a job, you say this is right. Of course he'll say that. His family becomes more important. So propaganda works like that. And ಬಿಹಾರಲ್ಲಿ ಯಾಕೆ ಆ ರೀತಿ ಆಯ್ತಂದರೆ, ನಾನು ಹೇಳಿದೆ 97% ಫಾರ್ಮರ್ಸ್ ಏನಿದ್ರು ಅವರು ಬೆಳೀತಿದ್ದಂತಹ ಬೆಳೆ ತಮಗೇನೆ ಸೆಲ್ಫ್ ಸಫಿಷಿಯೆಂಟ್ ಆಗ್ತಿತ್ತಷ್ಟೇ. ಅವರಲ್ಲಿ ಸರ್ಪ್ಲಸ್ ಇರಲಿಲ್ಲ. APMC ಮಂಡಿವರೆಗೂ ಹೋಗ್ತಿರಲಿಲ್ಲ. ತುಂಬ ಕಡಿಮೆ ಜನಕ್ಕಷ್ಟೇ ಮಂಡಿವರೆಗೂ ಹೋಗ್ತಿತ್ತು. ಇವಾಗ ಅದು ಕೂಡ ಅಥವಾ ಅಲ್ಪ ಸ್ವಲ್ಪ ಏನು ಮಾರ್ತಿದ್ರು, ಗವರ್ಮೆಂಟು ಬೇರೆ ಕಡೆ ಎಲ್ಲ ಪ್ಯಾಡಿನ 1 ಕ್ವಿಂಟಾಲ್ಗೆ 1800 ರೂಪೀಸ್ ಏನೋ ತೊಗೊಂಡ್ರೆ, ಬಿಹಾರಲ್ಲಿ ಆ ರೈತರಿಗೆ ಕಾರ್ಪೊರೇಟ್ ಕಡೆಯಿಂದ, ಬೇರೆ ಕಂಪನಿ ಕಡೆಯಿಂದ ಸಿಗ್ತಾ ಇರೋದು 900 ರೂಪೀಸ್ ಇವತ್ತು. ಇಟ್ಸ್ ಲೈಕ್ ಡಬಲ್, 50% ಅಷ್ಟೇ ಸಿಗ್ತಾ ಇದೆ ಬಿಹಾರಿ ರೈತರಿಗೆ. ಬಟ್ ಲೈಕ್ ಐ ಸೆಡ್, ಎಲೆಕ್ಷನ್ಸ್ ಆಸ್ ಫಾರ್ ಆಸ್ ಐ ಕ್ಯಾನ್ ರಿಮೆಂಬರ್ has never happened, sadly, based on the policies and based on what people need. Every time some or the other propaganda comes up, and any state election for this matter, or even 2013 and 2014 election for that matter, central elections, it has always been based on the propaganda and not on the issues. So politics maybe is different. It's quite complicated. MSP, yeah. Government and loss. You said like they're going to lose 2 lakh crore rupees because government ಆಗಲೇ ತಗೊಂಡ್ಬಿಟ್ಟಿದ್ದಾರೆ, ಅದು ಕೊಳಿತಾ ಇದೆ ಗೋಡೌನಲ್ಲಿ. ಇನ್ಸ್ಟೆಡ್ ಆಫ್ ಡೈವರ್ಟ್ ಮಾಡಿ ಬೇರೆ ಕ್ರಾಪ್ ಬೆಳೀಲಿ ಅಂತ. ಬಟ್ ಇಫ್ ವಿ ಥಿಂಕ್ ಅಬೌಟ್ ಇಟ್, ಗವರ್ಮೆಂಟ್ ಮಾಡಬೇಕಾಗಿರೋ ಕೆಲಸ, ಅದು ಕೊಳಿತಾ ಇದ್ದರೆ ಹಂಚಿ ಜನಕ್ಕೆ. ಒಂದು, sell it in the right price so that people will get, the price high and all that. 2, you can't put the onus on the poor farmers.
if this is the case. You need to come up with a better solution, some innovative solution for what you are losing in Godon. And if they divert from these essential commodities to commercial crops, in few years we will not have a stock. Today India is food secure because we know we have food in the ee varsha drought bandru, ee varsha floods adrunu Godon alli namge oota ide for the next couple of years anta. But if they divert the crop, how are we going to secure our food? Food security will become a question. So government should think of an innovative way to use what is getting rotten, one, and to minimize the loss instead of putting the onus on the farmers by bringing these kind of laws, which have more negative impact than the positive ones. Madam, ನನ್ನ ಹೆಸರು ಡೆನಿಸ್ ಲೋಬೋ ಅಂತ. ಐ ಆಮ್ ಎ ಅಗ್ರಿಕಲ್ಚರಿಸ್ಟ್ ಮೋಸ್ಟ್ಲಿ ಇಂಟು ಕಮರ್ಷಿಯಲ್ ಕ್ರಾಪ್ಸ್. ತಾವು ಈ ಫಾರ್ಮ್ ಲಾಸ್ ಬಗ್ಗೆ ಭಾಳಷ್ಟು ನಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಿ ಮತ್ತು ನಾವು ಇಂಡೈರೆಕ್ಟಾಗಿ ಈ ಫಾರ್ಮರ್ಸ್ಗಳಿಗೆ ಹೇಗೆ ಮಾರಲ್ ಸಪೋರ್ಟ್ ಕೊಡ್ಬೋದು ಅಂತ ಬಗ್ಗೆ ತಿಳಿ ಹೇಳಿದ್ದೀರಿ. ಆದರೆ ನಮ್ಮ ಜಿಲ್ಲೆ ಒಂದು ಅತಿ ಬುದ್ಧಿವಂತ ಜಿಲ್ಲೆ, ಯಾವತ್ತೂ ಹೋರಾಟದ ಕಿಚ್ಚುನಿಂದ ಭಾಳಷ್ಟು ದೂರ ಉಳಿದ ಜಿಲ್ಲೆ. ಅದಕ್ಕೋಸ್ಕರ ನನ್ನದೊಂದು ರಿಕ್ವೆಸ್ಟ್ ಅಂತ ಹೇಳಿದರೆ, ಇಲ್ಲಿ ಭಾಳಷ್ಟು ಜನ ಈ ಸೆಮಿನಾರಲ್ಲಿ ಬಂದು ಭಾಗವಹಿಸಿದ್ದಾರೆ, ಈ ಫಾರ್ಮ್ ಲಾಸ್ನ ಇತಿಮಿತಿಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ನಾವೆಲ್ಲರೂ ಒಬ್ಬೊಬ್ಬರು ಒಂದು 10 ಜನ ಸೇರಿಸಿಕೊಂಡು ಒಂದು ಪ್ರತಿಭಟನೆಯನ್ನು ನಮ್ಮ ಸಿಟಿ ಸೆಂಟರಲ್ಲಿ DC ಆಫೀಸ್ನ ಮುಂದುಗಡೆ ಒಂದು ಮಾಡಿದಲ್ಲಿ ಇದರ ಬಗ್ಗೆ ಈಗಾಗಲೇ ನಮ್ಮ ಮಿತ್ರರು ಹೇಳಿದರು, ಈ ಕಿಚ್ಚು ಕೇವಲ ನಾರ್ತಿನ ಕೆಲವು ಸ್ಟೇಟ್ಗಳಲ್ಲಿ ಮಾತ್ರ ಉರಿತಾ ಉಂಟಂತೇಳಿ. ನಾವು ಸಹ ಸೌತು ಮತ್ತು ವೆಸ್ಟ್ ಹಾಗೆ ಈಸ್ಟ್ ಈ ಭಾಗಗಳಲ್ಲಿ ಸ್ಪ್ರೆಡ್ ಆಗಲಿಕ್ಕೆ ಒಂದು ಮುಂಚೂಣಿಯಲ್ಲಿ ನಾಯಕತ್ವ ಕೊಟ್ಟು ಮಂಗಳೂರಿಂದ ಈ ಹೋರಾಟ ಪ್ರಾರಂಭಿಸುವ ಬಗ್ಗೆ ಒಂದು ಎಲ್ಲರೂ ಸೇರಿ ಈಗ ಭಾಳಷ್ಟು ಜನ ಸೇರಿದ್ದೇವೆ. ಇದರ ಬಗ್ಗೆ ಒಂದು ಸಣ್ಣ ಜಾಗೃತಿ ಮೂಡಿಸಿದರೆ ಒಳ್ಳೆಯದಿತ್ತು. ಸೊ ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಹೇಳಿದರೆ ತುಂಬ ಬುದ್ಧಿವಂತರ ಡಿಸ್ಟ್ರಿಕ್ಟ್ ಅಂತ. ಟು ಬಿ ಆನೆಸ್ಟ್, ಐ ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್ ಫಾರ್ ದಕ್ಷಿಣ ಕನ್ನಡ. ಬಿಕಾಸ್ CA ಸಮಯದಲ್ಲಿ I have at least come some 20 times to Dakshina Kannada to address people. They used to hold these huge rallies, anti-CA movement samyadali, and I got a chance to interact with people. And even your language is so sweet. Namma Bengaluru Kannada tumba harsh ansutte nimma sweet Kannada munde. I really like your district, and it's called like education hub, so ನೀವು ಹೇಳ್ದಂಗೆ ಬುದ್ಧಿವಂತರ district ಇರ್ಬೋದು. But yeah, protest like sir said, ಅತಿ ಬುದ್ಧಿವಂತ. So like sir said, it will be really a very good initiative, considering ದಕ್ಷಿಣ ಕನ್ನಡಲ್ಲಿ ಜಾಸ್ತಿ ಫಾರ್ಮರ್ಸ್ ಇಲ್ಲ. ಇಲ್ಲೇನಿದ್ರು ಫಿಶರೀಸ್ ಆ್ಯಂಡ್ ಅದರ್ ಕೈಂಡ್ ಆಫ್ ಬಿಸ್ನೆಸ್ ಜಾಸ್ತಿ ಇದೆ, ಇಫ್ ಐ ಮೇ ನೋ, ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ಸ್. ಸೊ ಇಲ್ಲಿಂದ ಅದು ಶುರು ಆದರೆ ದಟ್ ವಿಲ್ ಸೆಂಡ್ ಔಟ್ ಅ ವೆರಿ ಗುಡ್ ಮೆಸೇಜ್ ಇಡೀ ಸ್ಟೇಟಿಗೆ, ಡೆಫಿನೆಟ್ಲಿ. ಮೈನ್ ಈಸ್ ನಾಟ್ ಅ ಕ್ವಶನ್. ಪ್ರಯರ್ ಟು ಮಿಸ್ಟರ್ ಡೆನಿಸ್, ಭಾಳಷ್ಟು ಪ್ರತಿಭಟನೆಗಳು ರೈತರ ಪರವಾಗಿ ನಾನ್ ಪೊಲಿಟಿಕಲ್ ವೈಸ್ ಮಾಡಿದ್ದೆವು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಬರೀ ಒಂದು ಬೆರಳಿನಿಕೆ ಅಷ್ಟು, ಒಂದು 100-150 ಅಷ್ಟೇ. ನಾವು ನಂತೂರಲ್ಲಿ ರೋಡಿನ ಮೇಲೆ ಕೂತೆವು, ರೋಡ್ ಬ್ಲಾಕ್ ಮಾಡಿ ಕೂತೆವು. ನಾವು ಎಣಿಸ್ತಿದ್ದೆವು ಎಲ್ಲಿ ರೈತರೇ ಇಲ್ವಾ ನಮ್ಮ ಜಿಲ್ಲೆಯಲ್ಲಿ ಅಂತ. ಅಂದರೆ ಇಲ್ಲಿಯ ರೈತರಿಗೆ ಅವೇರ್ನೆಸ್ ಹೋಗಲಿಲ್ವಾ, ಅಲ್ಲ ಒಂದು ಪಾರ್ಟಿಯ ಪರವಾಗಿ ಅವರ ಮೈಂಡ್ ಉಂಟಾ ಅಂದರೆ ಅವರಿಗೆ ಇನ್ನೂ ಸಹ ಗೊತ್ತಿಲ್ಲ. ಕಷ್ಟ ಬಂದ ಮೇಲೇ ಗೊತ್ತಾಗೋದು. ಆ್ಯಂಡ್ ಮೋಸ್ಟ್ ಆಫ್ ಅ ಕ್ರಿಶ್ಚಿಯನ್ಸ್ ನಮ್ಮ ಸೌತ್ ಕೆನರಾದ ಹಿಸ್ಟ್ರಿ ನೋಡಿದರೆ ಕ್ರಿಶ್ಚಿಯನ್ಸ್ ಇದು ಎಷ್ಟು 90% ಪಾಪ್ಯುಲೇಷನ್ ಅಗ್ರಿಕಲ್ಚರಿಸ್ಟ್. ಈಗಲೂ ಬೇರೆ ಬೇರೆ ರೀತಿಯ ಕೃಷಿ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇದು ವೆಜಿಟೇಬಲ್ಸ್ ಬಿಟ್ಟು ಮಲ್ಲಿಗೆ ಕೃಷಿಯಲ್ಲಿ ಟಾಪ್ ನಮ್ಮ ಕ್ರಿಶ್ಚಿಯನ್ಸ್, ಸೌತ್ ಕೆನರಾದ ಕ್ರಿಶ್ಚಿಯನ್ಸ್ ಮಹಿಳೆಯರು ಅದರಲ್ಲಿ ಮಲ್ಲಿಗೆ ಕೃಷಿ ಅಂತ ಅಗ್ರಿಕಲ್ಚರಲ್ಲಿ ಇರುವವರು. ಇವತ್ತು ಬಂದ ಭಾಳಷ್ಟು ಮಂದಿ ನಮ್ಮ ಪ್ರೀಸ್ಟಿನ ಅನ್ಸ್ಬಿಟ್ರೆ ಎಲ್ಲರೂ ಸ್ವಲ್ಪ ಮಟ್ಟಿಗಾದರೂ ಅವರು ಅಗ್ರಿಕಲ್ಚರ್ ಮಾಡುವವರು. ನಾವು ಹೇಳೋದು, ಅವರು ಹೇಳಿದ್ದಾರೆ 1 ನೇಷನ್ 1 ಮಾರ್ಕೆಟ್, ಬಟ್ ಈಗ ಅವರು ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. 1 ಮಾರ್ಕೆಟ್ ನಾನು ಎಲ್ಲೇ ಇಲ್ಲ ಅಂತ ಹೇಳ್ತಾರೆ. 1 ಮಾರ್ಕೆಟಿದ್ದು ಉದ್ದೇಶ ನಿಮಗೆ ಎಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ನೀವು ಬೇರೆ ಸ್ಟೇಟಿಗೆ ಹೋಗಿ ಮಾರಿ ಅಂತ. ಆದರೆ ಕೆಲವು ಸ್ಟೇಟ್ಗಳು ಇಷ್ಟರಲ್ಲೇ ರೆಫ್ಯೂಸ್ ಮಾಡಿದ್ದಾರೆ. ಹೊರಗಿನವರಿಗೆ ನಮ್ಮ ಸ್ಟೇಟಿಗೆ ನಾವು ಬೆಲೆ ಜಾಸ್ತಿ ಇದ್ದರೆ ನಾವು ಮಾರಲಿಕ್ಕೆ ಅವರಿಗೆ ಅವಕಾಶ ಕೊಡೋದಿಲ್ಲ ಅಂತಲೇ ಹೇಳಿದ್ದಾರೆ. ಇದರ ಬಗ್ಗೆಯೂ ನಮ್ಮ ಸೆಂಟ್ರಲ್ಲಿ ಏನೂ ಜಾಗೃತರಾಗಿಲ್ಲ. ಸೊ ನಾನು ಏನು ಹೇಳ್ತೇನೆ ಅಂದರೆ, ನಾವು ಪ್ರತಿಭಟನೆ ಮಾಡಲೇಬೇಕು. ಓನ್ಲಿ ನಾರ್ತ್ ಪೀಪಲ್ ಅಂದರೆ ನಾರ್ತ್ ಕಂಟ್ರೀಸ್ ಆರ್ ಡೂಯಿಂಗ್, ಸೌತಿನವ್ರಿಗೆ ಇನ್ನೂ ಎಚ್ಚರ ಆಗಲಿಲ್ಲ. ನಾನು ಎನಿಸೋದು ನಮ್ಮ ಇಂಡಿಯಾ ಡಿವೈಡ್ ಆದಾಗೆ ಕಾಣುತ್ತೆ. ಬರೀ ಅಪ್ಪರ್ ಪಾರ್ಟ್ ಪ್ರೊಟೆಸ್ಟ್,
ನಮ್ಮ ಸೌತ್ ಎಲ್ಲ ಖಾಲಿ ಟಿ ವಿ ನೋಡೋದು. ಇವತ್ತು ಏನಾಯಿತು, ಇವತ್ತು ರೈತರು ಎಲ್ಲಿ ಹೋದರು, ಇವತ್ತು ಎಲ್ಲಿ ಇಡೀ ದಿನ ನಮ್ಮ ಮನೆಯಲ್ಲಿ ಟಿ ವಿ ಆನ್. ನಾನು ಹೇಳಿದ್ದು ನಾವು ಮಾತಾಡೋದೇ ಇಲ್ಲ, ನಾವು ಟಿ ವಿ ನೋಡಿ ಏನು ಮಾಡೋದು. ನಾವು ಸೋಷಿಯಲ್ ಮೀಡಿಯಾ ಉಂಟು ನಮ್ಮಲ್ಲಿ, ಎಲ್ಲರೂ ಹೈಲಿ ಎಜುಕೇಟೆಡ್ ಪವರ್ಫುಲ್. ಬರೀರಿ ಅಲ್ಲ, ನೀವು ಫೇಸ್ಬುಕ್ಕಲ್ಲಿ ಬರೀರಿ, ನೀವು ನಿಮ್ಮ ಟ್ವಿಟರ್ ಅಕೌಂಟಲ್ಲಿ ಮಾಡಿ ಅಲ್ಲ, ನೀವು ಅವರಿಗೆ ಎಚ್ಚರಿಸಬೇಕು. ನಿಮಗೆ ಪ್ರೊಟೆಸ್ಟ್ಗೆ ಬರಲಿಕ್ಕೆ ಬರೋದಿಲ್ಲ, ಪರವಾಗಿಲ್ಲ, ನೀವು ರೈತರ ಪರವಾಗಿ ಹೋರಾಟ ಮಾಡಿ. ನಿಮ್ಮಲ್ಲಿ ಪೆನ್ ಉಂಟು, ನಿಮ್ಮಲ್ಲಿ ಬುದ್ಧಿವಂತಿಕೆ ಉಂಟು, ಅದನ್ನೇ ಯೂಸ್ ಮಾಡಿ. ನಮಗೆ ಈ ರೀತಿಯಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ಬೋದಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ನಾನು ಹೇಳ್ತಾ ಇರೋದು. So I know Charlotte ma'am for the past 2 years, and the day one I saw this fire in her, I saw the same fire even today. If you take lead, I tell you, we are with you. Not only we priests or nuns, all the men, you take lead. Suppose you take lead and sit in front of the DC house, nobody can chase you, and we'll be with you. That's the solution from Father Alvin now. I think almost all of you have cleared your doubts. Rita madam, you want to say something? Last question? Yeah, sure. You take the mic. Professor Rita Noronna. Yes. Quite impressed by your talk and the smile, you know, and you as a young person is able to, you know, mobilize so many people working on gender and violence, you know, hats off, okay? We are with you on those fronts, you know, those are my interest areas. Now, ಒಂದು ಫಾರ್ಮಿಂಗಿಗೆ ಬರುವಾಗ ನನಗೆ ಅನ್ನಿಸ್ತದೆ, ಎಲ್ಲ ಜಿಲ್ಲೆಗಳ ಮತ್ತು ಎಲ್ಲ ಸ್ಟೇಟ್ಸ್ಗಳ ಪರಿಸ್ಥಿತಿ ಒಂದೇ ಇಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರತ್ಯೇಕವಾದ ಒಂದು ಪರಿಸ್ಥಿತಿ ಇದೆ. ಇಲ್ಲಿ ಚಾಲ್ಗೇಣಿ ಮೂಲ್ಗೇಣಿ ವ್ಯವಸ್ಥೆ ಅಂತ ಇತ್ತು. ತುಂಬ ರೈತರು ಇಲ್ಲಿ ಸಫರ್ ಆಗ್ತಾಯಿದ್ರು. ಇವತ್ತು ಇಲ್ಲಿನ ವ್ಯವಸ್ಥೆಯಲ್ಲಿ ಸಮರ್ಪಕವಾದ ರೈತರಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಬೇಕು. ಓಕೆ, ವಿ ಆರ್ ನಾಟ್ ಸೇಯಿಂಗ್ ಎಲ್ಲ ಟ್ರೇಡರ್ಸ್ ಮಿಡಲ್ ಮೆನ್ ನಾಶವಾಗಬೇಕು ಅಂತ ಹೇಳೋಲ್ಲ. ನಾನು ರೈತ ಮಹಿಳೆಯರೊಟ್ಟಿಗೆ ಮತ್ತು ರೈತರೊಟ್ಟಿಗೆ ಈಗ ಸಹ ಕೆಲಸ ಮಾಡ್ತಾ ಇದ್ದೀನಿ ಹಲವಾರು ವರ್ಷದಿಂದ. ಆದರೆ ಒಂದು ರೈತರಿಗೆ ಬೇಕಾದ ಮಾರುಕಟ್ಟೆ ವ್ಯವಸ್ಥೆಗಳು ಇಲ್ಲಿ ಇನ್ನೂ ಸಮರ್ಪಕವಾಗಿ ಆಗಲಿಲ್ಲ. ಆದುದರಿಂದ ಎಲ್ಲರೂ ಹೇಳ್ತಾರೆ ರೈತರಿದ್ದಾರೆ. ಇದು ಲ್ಯಾಂಡ್ ರಿಫಾರ್ಮ್ಸ್ ನಮ್ಮದು ಸ್ಕಟ್ಲ್ ಆಗಿದೆ. ಒಂದು ಸಲ ಕರ್ನಾಟಕ ವಾಸ್ ನೋನ್ ಫಾರ್ ಇಟ್ಸ್ ಲ್ಯಾಂಡ್ ರಿಫಾರ್ಮ್ ಲಾ. ಇವತ್ತು ಆ ರೈತರ ಲ್ಯಾಂಡ್ಸಿಗೆ ಎಷ್ಟೋ ದೊಡ್ಡ ದುಡಿಮೆ ಇದ್ದವರು ಆ ಸ್ಮಾಲ್ ರೈತನ ಲ್ಯಾಂಡಿಗಾಗಿ ಆಸೆ ಮಾಡ್ತಾರೆ. ಅವನಿಗೆ ಆ ಲ್ಯಾಂಡನ್ನು ಬರೆದು ಕೊಡುವುದಿಲ್ಲ, ಮಹಿಳೆಯಾಗಲಿ ಪುರುಷರಾಗಲಿ. ಸೋ ಮಚ್ ಆಫ್ ಡಿಸೈರ್ ಫಾರ್ ಲ್ಯಾಂಡ್ ಇದೆ. ಇದು ವಯಬಲ್ ಹೋಲ್ಡಿಂಗ್ಸ್ ಮಾಡಲಿಕ್ಕೆ ಹೇಗೆ ಸಾಧ್ಯ? ಲ್ಯಾಂಡ್ ರಿಫಾರ್ಮ್ಸ್ ನಾವು ಕಂಟಿನ್ಯೂ ಮಾಡಬೇಕಿತ್ತ? ಇಂಥ ಕ್ಯಾಪಿಟಲಿಸ್ಟ್ ಫಾರ್ಮಿಂಗಿನಲ್ಲಿ ನಮ್ಮ ಪ್ಲ್ಯಾನೆಟ್ ಪರಿಸ್ಥಿತಿ ಏನಾಗ್ಬೋದು ಮುಂದೆ? ಇವತ್ತಿನ ಪರಿಸ್ಥಿತಿಯಲ್ಲಿ ಇದು ಹ್ಯುಮ್ಯಾನಿಟಿಯ ಪರಿಸ್ಥಿತಿ ಏನಾಗ್ಬೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ? ಇದನ್ನು ಒಂದು ದೀರ್ಘವಾದ ರೀತಿಯಲ್ಲಿ, ಆಳವಾದ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಅಗತ್ಯ ಇದೆ. ಇದಕ್ಕೆ ಪರ್ಯಾಯಗಳನ್ನು ಕಂಡುಹಿಡಿಯುವಂಥ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್, ಪ್ರೊಫೆಸರ್, ನೀವು ಹೇಳಿದಂಗೆ ಎವ್ರಿ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಡಿಫ್ರೆಂಟ್ ಕೈಂಡ್ ಆಫ್ ಸಿಚುವೇಶನ್. ಅಗ್ರಿಕಲ್ಚರ್ ಬಂದು ಸ್ಟೇಟ್ ಲಿಸ್ಟಲ್ಲಿದೆ ಕಾನ್ಸ್ಟಿಟ್ಯೂಷನಲ್ಲಿ. ಎಸ್, ದಟ್ಸ್ ವೈ ಲ್ಯಾಂಡ್ ರಿಫಾರ್ಮ್ಸ್ ನಾವು ನಮ್ಮ ಸ್ಟೇಟಿಗೆ ಮಾಡೋಕ್ಕೆ ಸರಿ ಹೋಯಿತು. ಬಟ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇದೆಯಲ್ಲ, ಇದು ಕನ್ಕರೆಂಟ್ ಲಿಸ್ಟಲ್ಲಿದೆ, ವಿಚ್ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ ಟುಗೆದರ್ ಮೇಕ್ ಲಾಸ್. ಸೊ ದಟ್ಸ್ ದ ಪ್ರಾಬ್ಲಮ್ ವಿತ್ ದಿಸ್ ಲ್ಯಾಂಡ್ ವಿತ್ ದ farm bills. And considering the Land Reforms Act, yes, Karnataka was known for its land reforms, the redistribution that happened. I know a lot of friends who actually tell me, like, even from Dakshina Kannada, who lost huge lands. And like you said, a huge reform is definitely needed in this particular sector to save humanity in future. Yeah. Program was organized to have a knowledge about the farm laws. Why there is so much of protest on Delhi border from Punjab, UP, Haryana and all that. Why our people are not protesting? But what I see is that Punjab, Haryana are producing our daily food, our staple food, that is rice and wheat, which is very much necessary for our daily survival. It's our daily bread.
I think the southern part, we are producing more of cash crops, arecanut, coconut, betel leaves, flowers and all that, which are sold in the open market. And from the day-to-day market, whatever the price, we negotiate and we sell. Unlike where the Punjab, Haryana and UP, they have got surplus rice and wheat, which government has to buy, otherwise it will be rotten in their godowns. So this is the difference. And now how we support these farm laws, I think we need not take a decision here. There are many leaders of different organizations. We have Catholic Sabha, President Stanley over here. We have people from Rachana. We have people from other organizations. We have the AICU president here, Lance Sidikuna. I see some leaders here. There are all religious congregation people. I think today was a brainstorming session to know more about these laws. You go back now, sit with your people of your association, you plan to collaborate with other people of other communities also. Like Bhavya madam said, she has come 20 times to Mangalore to speak about CAA and NRC. How many of us have attended? 20 times, yes. 1, 2 hands, 3, 4, 5, yes. At least 7 or 8. Only 8 of them. She has come 20 times. And we have not involved because it was organized by some other community. I think somewhere to survive, we have to join hands with all people, irrespective of religion, caste, creed, our culture, whatever it is. Only when we collaborate, join together and work, I think it will be our survival. And farm laws, I don't know which way it's leading, already 2 months. But whether we should support it or work, keep quiet, is left to us. Like during the Christmas press report, a press reporter asked Bishop, it was a very tricky question he asked Bishop. He asked Bishop, there is so much of vegetation already going, it was already 1 month then. What do you say about the farm laws? Do you support it or you don't support it? Very tricky question. We were all waiting for Bishop's answer, and Bishop very wisely has said, it's not a question of whether the laws are right or wrong, whether we should support or not support. But in your own family, when your children cry continuously, intensely they cry, it's your responsibility to ask as a parent, why are you crying, child? Why are you crying? What is wrong? If you can't do that, you can't be the head of a family, you can't be a leader. That is what is said. I think we have to introspect, we have to think, we have to join together, not only among ourselves, we have to join with other communities and find a solution of what to do. We are not come here to decide whether we should support, we should not support, whether we should join the protest or not. It is left to you individuals. ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸರ್ಕಾರ ಕೈ ತೊಳಿತೆ, ಯಾರು ಡಿಸ್ಟ್ರಿಬ್ಯೂಟ್ ಮಾಡಲ್ಲ, BPL ಫ್ಯಾಮಿಲಿಗಳು ರೇಷನ್ ಯಾರು ಕೊಡ್ತಾರೆ? ಆಲೋಚನೆ ಮಾಡಬೇಕು. ಇಂಥ ಒಂದು ದುಷ್ಪರಿಣಾಮ ಎಷ್ಟೊಂದು ಆಗಲಿಕ್ಕಿದೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಕಾನ್ಸೇ ಇರ್ಬೋದು ಅಥವಾ ಪ್ರೋಸ್ ಕಡಿಮೆ ಇರ್ಬೋದು ಅಂತ ಅನಿಸಿದ್ರು ನಮಗೆ ನಿಜವಾಗಿ ನಾನು ಆವತ್ತಿನಿಂದ ನಾನು ಇದು ಫಾಲೋಅಪ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಕಾನ್ಸ್ ಜಾಸ್ತಿ ಆಗಿದೆ, ಕಡಿಮೆ ಪ್ರೋಸ್ ಕಡಿಮೆನೇ ಇರುವುದು, ಅದು ಬೆರಳೆ ಎಣಿಕೆ ಅಷ್ಟೇ. ಎಷ್ಟೋ ನೋಡಿ ಮಿಲಿಯಗಟ್ಟಲೆ ಅಥವಾ ಬಿಲಿಯಗಟ್ಟಲೆ BPL ಫ್ಯಾಮಿಲೀಸ್ಗಳಿದ್ದಾರೆ, ಅವರಿಗೆ ರೇಷನ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಯಾರು ವ್ಯವಸ್ಥೆ ಮಾಡ್ತಾರೆ? ಈ ಆ್ಯಕ್ಟ್ ಬಂದಾಗ ಯಾರೂ ಮಾಡಲ್ಲ. ಸರ್ಕಾರ ಕೈ ತೊಳಿತೆ, ಕಾರ್ಪೊರೇಟ್ಸ್ ಅವರು ಬೆಲೆ ಏರಿಸ್ತಾ ಹೋಗ್ತಾರೆ. ಎಕ್ಸಾಂಪಲ್ ಕೊಡ್ಬೋದು, ಪೆಟ್ರೋಲ್ ಆಯಿಲಿಗೆ ಹೇಗೆ ಏರ್ತಾ ಹೋಗ್ತದೆ. ಯಾರಾದರೂ ಕ್ವಶನ್ ಮಾಡ್ತಾರಾ? ಮಾಡಲ್ಲ. ಯಾಕೆಂದರೆ ಅವ್ರು ಏರಿಸ್ತಾ ಹೋಗ್ತಾರೆ, ನಾವು ಕ್ವಶನ್ ಮಾಡಿದ್ರೆ ಏನಾಗಲ್ಲ ಅಷ್ಟೇ. ಅಂಥ ಪರಿಸ್ಥಿತಿ ಕಾರ್ಪೊರೇಟ್ ಸೆಕ್ಟರ್ ಇದ್ದು. ಅದಕ್ಕಾಗಿ ನಾವು ಏನು ಮಾಡಬೇಕು? ಧ್ವನಿ ಎತ್ತಬೇಕು. ನಾವೆಲ್ಲರೂ ಒಳ್ಳೆ ಮನುಷ್ಯರು, ವಿ ಆರ್ ಆಲ್ ಗುಡ್ ಪೀಪಲ್, ಬಟ್ ಮಸ್ಟ್ ಶುಡ್ ನಾಟ್ ಕೀಪ್ ಕ್ವೈಟ್, ಸ್ಟ್ಯಾಂಡ್ ಅಪ್ ಆ್ಯಂಡ್ ಸ್ಪೀಕ್ ಔಟ್, ದೆನ್ ಓನ್ಲಿ ಥಿಂಗ್ಸ್ ವಿಲ್ ವರ್ಕ್. ಎಲ್ಲರಿಗೆ ನಮಸ್ಕಾರ. ನಾವು ಕಲಿಯುವಾಗ ಒಬ್ಬ ನಮ್ಮ ಗುರುಗಳು ಹೇಳಿದ ಒಂದು ಮಾತು, ಅವರು ನಮಗೆ ಟಂಗ್ ಟ್ವಿಸ್ಟರ್ ಆಗಿ ಅದನ್ನು ಕಲಿಸಿದ್ದರು. ಅದರಲ್ಲಿ ಒಂದು ಮಾತು ಈ ರೀತಿ ಹೇಳ್ತದೆ, ಒನ್ ಹೂ ನೋಸ್ ನಾಟ್ ದ್ಯಾಟ್ ಹೀ ನೋಸ್ ಈಸ್ ಎ ಸ್ಲೀಪ್, ವೇಕ್ ಹಿಮ್. ಐ ರಿಪೀಟ್, ಒನ್ ಹೂ ನೋಸ್ ನಾಟ್ ದ್ಯಾಟ್ ಹೀ ನೋಸ್ ಈಸ್ ಎ ಸ್ಲೀಪ್, ವೇಕ್ ಹಿಮ್ ಅಪ್. ಈ ಮಾತು ಉಂಟಲ್ಲ, ನಮ್ಮ ದಕ್ಷಿಣ ಕನ್ನಡದ ನಮ್ಮ ಈ ವಾಸ್ತವಿಕತೆಗೆ
ಖಂಡಿತವಾಗಿ ಅದು ಅನ್ವಯ ಆಗ್ತದೆ. ನಮ್ಮಲ್ಲಿ ನೀವು ಹೇಳಿದಾಗೆ ನಾವು ನಮ್ಮನ್ನೇ ಬುದ್ಧಿವಂತರ ಅಥವಾ ಅತಿ ಬುದ್ಧಿವಂತ ಜನರ ಜಿಲ್ಲೆ ಅಂತ ಕರೀತೇವೆ. ಈ ಕಾಯ್ದೆಗಳ ಬಗ್ಗೆ ಮಾಹಿತಿ ಇಲ್ಲ ಅಂತ ಇಲ್ಲ, ಖಂಡಿತವಾಗಿ ಮಾಹಿತಿ ಉಂಟು. ಅದರ ಬಗ್ಗೆ ಎಚ್ಚರಿಕೆ, ಆ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಿ ಅವ್ರನ್ನ ಎಬ್ಬಿಸುವ ಕೆಲಸ ಆಗಬೇಕಾಗಿದೆ. ಅದೇ ಕೆಲಸವನ್ನು ನಾವು ಇವತ್ತು ಈ ಅಧ್ಯಯನದ ಈ ಮೂಲಕ ನಾವು ಮಾಡಿದ್ದೇವೆ. ಪ್ರಿಯರೇ, ಇವತ್ತು ನಾವು ಈ ವಿಶ್ವಾಸಿಗಳ ಮತ್ತು ಅಭಿವೃದ್ಧಿ ಆಯೋಗಗಳ ಪರವಾಗಿ ಈ ಮಂಗಳೂರು ಧರ್ಮ ಪ್ರಾಂತ್ಯದ ಈ 2 ಆಯೋಗಗಳು, ಈ ಆಯೋಗಗಳ ಪರವಾಗಿ ಇವತ್ತಿನ ಈ ಅಧ್ಯಯನವನ್ನು ನಾವು ಹಮ್ಮಿಕೊಂಡಿದ್ದೆವು. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳುವುದು ನನ್ನ ಕರ್ತವ್ಯ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿ ದೂರದಿಂದ ಬ್ಯಾಂಗ್ಳೂರಿನಿಂದ ನಮಗೆ ಬಂದು ನಮಗೆ ಈ ಕಾಯ್ದೆಗಳ ಬಗ್ಗೆ, ಇದು ಕೃಷಿ ಕಾಯ್ದೆಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ ತಮ್ಮ ಸ್ಪಷ್ಟ ಮಾತುಗಳಿಂದ ಈ ಕಾಯ್ದೆಗಳ ಹಿನ್ನೆಲೆ, ವಿವರ, ಸಂಕೀರ್ಣತೆ, ಉದ್ದೇಶವನ್ನು ಚೆನ್ನಾಗಿ ಮತ್ತು ತುಲನಾತ್ಮಕವಾಗಿ ಹಾಗೂ ವಿಮರ್ಶಾತ್ಮಕವಾಗಿ ಮೇಡಮ್ ಭವ್ಯ ನರಸಿಂಹಮೂರ್ತಿಯವರು ನಮಗೆ ವಿವರಿಸಿದ್ದಾರೆ. ನಮ್ಮನ್ನು ಎಬ್ಬಿಸಿದ್ದಾರೆ. ಅವರಿಗೆ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು.